ದೇವ ದೇವರ ದೇವ ದೇವನಲ್ಲವೋ ದೇವ ದೇವರ ದೇವ ದೇವನಲ್ಲವೋ ಓ ದೇವ ದೇವರ ದೇವನಲ್ಲವೋ ಗಜಮುಖ ನಾನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ದೇವ ದೇವರ ದೇವ ದೇವನಲ್ಲವೋ ಓ ದೇವ ದೇವರ ಓ ದೇವ ದೇವರ ಓ ದೇವ ದೇವರ ದೇವನಲ್ಲವೋ ಭಾವಿಸಲು ನಿಗಮಗಮಂಗಳೋಳ್ ಬ್ರಹ್ಮಾದಿ ದೇವರಿಯು ಮಾತೃವೇ ಪರದೈವ ಎಂದೆನುತ ಬ್ರಹ್ಮಾದಿ ದೇವರಿಯು ಮಾತೃವೇ ಪರದೈವ ಎಂದೆನುತ ಕೋವಿದರ ಮತವಿಹುದು ದೈವ ದ್ರೋಹ ಕಂಜಿ ಮಾತೃವಚನವು ಮೀದರೆ ಆವಾಗ ಸುತರ್ ಅಧೋಗತಿಗಿಳಿವದರಿಂದ ಆವಾಗ ಸುತರ ಅಧೋಗತಿಗಿಳಿವದರಿಂದ ಈ ವಸುಧೆಯ ರಸನು ನಾನಾ ಪ್ರಯತ್ನದಿಯು ಈ ವಸುಧೆಯ ರಸನು ನಾನಾ ಪ್ರಯತ್ನದಿಯು ಕಾವುದೇ ಕರ್ತವ್ಯವೆಂದು ಈ ವಸುಧೆಯ ರಸನು ನಾನಾ ಪ್ರಯತ್ನದಿಂ ಕಾವುದೇ ಕರ್ತವ್ಯವೆಂದು ನಿರ್ಧರಿಸಿ ರಾಮ ರಾಮ ರಾಮ, ಎಂತ ಸಂದಿಗ್ಧ ಸ್ಥಿತಿ ನನ್ನ ಪಾಲಿಗೆ ಬಂತಪ್ಪ. ಯಾವುದು ಗ್ರಾಹ್ಯ ಯಾವುದು ತ್ಯಾಜ್ಯ ಇದನ್ನು ನಿರ್ಧರಿಸುವುದೇ ಕಷ್ಟವಾಗಿ ಹೋಯಿತು. ನನ್ನವ್ವೆ ಆಡಿರುವಂತ ಮಾತನ್ನ ಕೇಳಿ ಕ್ಷಣ ಹೊತ್ತು ಮೂರ್ಛಾಗತನಾದೆ. ಚೇತರಿಸಿಕೊಂಡು ಯೋಚಿಸುತ್ತಾ ಇದ್ದೇನೆ. ತಾಯಿಯ ಕಾಲನ್ನ ಹಿಡಿದು ಪ್ರಾಣ ಭಿಕ್ಷೆಯನ್ನ ಯಾಚಿಸಿದಾಗ ಆ ಶಕುಂತ ಮಹಾರಾಜನಿಗೆ ನನ್ನ ತಾಯಿ ಚೊಚ್ಚಲ ಮಗನಾಗಿರುವಂತ ಹನುಮನ ಆಣೆ ಪ್ರಾಣ ರಕ್ಷಣೆ ಮಾಡುತ್ತೇನೆನ್ನುವುದಾಗಿ ಆ ಭಯವನ್ನ ಕೊಟ್ಟಳಂತೆ. ಹಾಗಾಗಿಯೇ ನನ್ನನ್ನ ಕೂಗಿ ಕರೆದು ಆತನ ಸಂಪೂರ್ಣ ರಕ್ಷಣೆಯ ಭಾರವನ್ನ ನನ್ನ ಪಾಲಿಗೆ ಹೊರಿಸುತ್ತಾ ಇದ್ದಾಳೆ. ಕಟ್ಟ ಕಡೆಯಲ್ಲಿ ಹೇಳಿದನಂತೆ 8 ದಿವಸದೊಳಗಾಗಿ ಪ್ರಭು ಶ್ರೀರಾಮಚಂದ್ರ ಆತನ ಕಂಠವನ್ನ ಕತ್ತರಿಸುತ್ತೇನೆ ಎಂದು. ಹಾಗಾಗಿಯೇ ಯೋಚಿಸಬೇಕಾಗಿದೆ. ತಾಯಿಯ ಮಾತನ್ನ ಈಡೇರಿಸುವುದಕ್ಕಾಗಿ ನಾನು ಮುಂದಾದೆ ಅಂತಾದರೆ ದೈವ ದ್ರೋಹವನ್ನು ಕಟ್ಟಿಕೊಳ್ಳಬೇಕಾಗುತ್ತದೆ. ರಾಮ ವೈರಿ ನಾನಾಗಬೇಕಾಗುತ್ತದೆ. ಹಾಗಾಗಿ ಕೊಟ್ಟ ಮಾತನ್ನ ಮರೆತು ಶಕುಂತಲನ್ನ ಪ್ರಭು ಶ್ರೀರಾಮಚಂದ್ರನಿಗೆ ಒಪ್ಪಿಸಿದೆ ಅಂತಾದರೆ ಮಾತ್ರ ದ್ರೋಹಿ ನಾನಾಗಬೇಕಾಗುತ್ತದೆ. ಯಾವುದು ಗ್ರಾಹ್ಯ ಯಾವುದು ತ್ಯಾಜ್ಯ ಏನು ಮಾಡಲಿ ಈಗ? ಅಯ್ಯೋ ಶಿವನೇ, ಇಂತಹ ಸಂದರ್ಭದಲ್ಲಿ ಶ್ರುತಿ ಸ್ಮೃತಿಗಳು ಏನನ್ನ ಹೇಳುತ್ತವೆ ಎನ್ನುವುದನ್ನು ಅವಲೋಕಿಸಬೇಕಾಗುತ್ತದೆ. ನಿಗಮಾಗಮಂಗಳೋಳು ಮಾತೃವೇ ಪರದೈವ ಬ್ರಹ್ಮಾದಿ ದೇವತೆಗಳಿಂದ ಎಂದು ಸ್ಪಷ್ಟವಾಗಿ ಸಾರಲ್ಪಟ್ಟಿವೆ. ಮಾತ್ರ ವಚನವನ್ನ ಮಗನೊಬ್ಬ ಮೀರಿದ ಅಂತಾದ್ರೆ ಆವಗಂ ಸುತರ ಅಧೋಗತಿಗಳಿವರು ಹೀಗೆ ಉಲ್ಲೇಖಿಸಲ್ಪಟ್ಟಿದೆ. ಆದ್ದರಿಂದ ತಾಯಿಯೇ ಎಲ್ಲವುದಕ್ಕಿಂತಲೂ ಹೆಚ್ಚು.
ಅನ್ನೋದಕ ಸಮಂದಾನಂ ನದ್ವಾದಶ್ಯ ಸಮಾಮೃತಂ ನಗಾಯತ್ರ ಪುರೋಮಂತ್ರಂ ನಮಾತುರ ದೈವತಂ ಪರಂ. ಅನ್ನದಾನಕ್ಕೆ ಸಮಾನವಾದಂತಹ ದಾನ, ದ್ವಾದಶಿಗೆ ಸಮಾನವಾದಂತಹ ವ್ರತ, ಗಾಯತ್ರಿ ಮಂತ್ರಕ್ಕೆ ಸಮಾನವಾದಂತಹ ಮಂತ್ರ, ಮಾತ್ರ ದೇವತೆಗೆ ಸಮಾನವಾದಂತಹ ದೇವತೆ ಮತ್ತೊಂದಿಲ್ಲವಂತೆ. ಹೀಗಿರುವಾಗ ತಾಯಿಯ ಮಾತನ್ನು ನಾನು ಮೀರಿದೆ ಅಂತಾದ್ರೆ ಅಧೋಗತಿಗೆ ಹೋಗಿ ಬೀಳುವುದಂತೂ ಸತ್ಯ. ಆದ್ದರಿಂದ ಈ ವಸುದೆಯ ಅರಸನನ್ನ ನಾನಾ ಪ್ರಯತ್ನದಿಂದ ರಕ್ಷಿಸುವುದೇ ಸರಿ. ಹಾಗಾದರೆ ಪ್ರಭು ಶ್ರೀರಾಮಚಂದ್ರ ಸಿಟ್ಟುಗೊಂಡು ಕಾಳಗದ ಕಣಕ್ಕೆ ಮುಂದಾಗಿ ಬಂದ ಅಂತಾದ್ರೆ, ತನ್ನ ವೈರಿಯಾಗಿರುವಂತಹ ಶಕುಂತಲನ್ನ ಸಂಹರಿಸುವುದಕ್ಕಾಗಿ ಸೇನಾ ಸಹಿತ ಇಲ್ಲಿಯವರೆಗೆ ಧಾವಿಸಿದ ಅಂತಾದ್ರೆ ಏನು ಮಾಡ್ಲಿ? ಎಂದು ಹಾಗೆ ಮಾಡ್ಲಿಕ್ಕಿಲ್ಲ. ನಾನು ನಂಬಿರುವಂತಹ ಆರಾಮ ಖಂಡಿತ ಹಾಗೆ ಮಾಡ್ಲಿಕ್ಕಿಲ್ಲ. ನನ್ನ ಬುದ್ಧಿಗೆ ಕವಿದಿರುವಂತಹ ಮೌಢ್ಯವನ್ನ ದೂರ ಮಾಡಿರುವಂತಹ ಆರಾಮ, ಪಿತೃವಾಕ್ಯ ಪರಿಪಾಲನಾ ದುರಂಧರ ಎನಿಸಿಕೊಂಡಿರುವಂತಹ ಆರಾಮ ನನ್ನೀ ಕಾರ್ಯವನ್ನ ವಿರೋಧಿಸಲಿಕ್ಕಿಲ್ಲ. ಈ ರಾಮ ಅಯೋಧ್ಯಾಪತಿಯಾಗಿ ಇದನ್ನ ವಿರೋಧಿಸುವುದಕ್ಕೆ ಬಂದ ಅಂತಾದರೆ ತಾಯಿ ಹೆತ್ತ ಮಗನಾಗಿ ಉತ್ತರವನ್ನ ಕೊಟ್ಟೇನು ಅನ್ನುವಂತ ಆತ್ಮವಿಶ್ವಾಸ ನನಗೂ ಉಂಟು. ಆದ್ದರಿಂದ ವಸುದೆ ಅರಸನನ್ನು ರಕ್ಷಿಸುವುದಕ್ಕೆ ಮುನ್ನ ಅವನಿಗೆ ಮೊದಲು ಧೈರ್ಯವನ್ನು ಹೇಳಬೇಕಾಗಿದೆ. ಅಯ್ಯ ಶಕುಂತ, ಸ್ಮರಿಸಯ್ಯ ರಾಮ ಮಂತ್ರ, ಸ್ಮರಿಸಯ್ಯ ರಾಮ ಮಂತ್ರ, ನಿನ್ನ ಮರಣ ಭೀತಿಯ ಪರಿಹರಿಸುವುದಿ ಮಂತ್ರ. ಸ್ಮರಿಸಯ್ಯ ರಾಮ ಮಂತ್ರ, ಜಗದಿ ವಾಲ್ಮೀಕಿಯ ಉದ್ಧರಿಸಿದ ಮಂತ್ರ, ಜಗದಿ ವಾಲ್ಮೀಕಿಯ ಉದ್ಧರಿಸಿದ ಮಂತ್ರ, ಬಗೆ ಬಗೆ ದುರಿತವ ಸುಡುವ ಮಂತ್ರ, ಬಗೆ ಬಗೆ ದುರಿತವ ಸುಡುವ ಮಂತ್ರ, ವಿಗಡ ರೋಗಗಳ ದೂರ ಮಾಡುವ ಮಂತ್ರ, ವಿಗಡ ರೋಗಗಳ ದೂರ ಮಾಡುವ ಮಂತ್ರ, ಸುಗುಣರ್ಗೆ ಸುಜ್ಞಾನ ಕೊಡುವ ಮಂತ್ರ, ಸುಗುಣರ್ಗೆ ಸುಜ್ಞಾನ ಕೊಡುವ ಮಂತ್ರ, ಸುಗುಣರ್ಗೆ ಸುಜ್ಞಾನ ಕೊಡುವ ಮಂತ್ರ. ಸ್ಮರಿಸಯ್ಯ ರಾಮ ಮಂತ್ರ, ಸ್ಮರಿಸಯ್ಯ ರಾಮ ಮಂತ್ರ, ಸ್ಮರಿಸಯ್ಯ ರಾಮ ರಾಮ ಮಂತ್ರ. ಅಯ್ಯ ಶಕುಂತ ಭೂಪ, ಪ್ರಾಣ ಭೀತಿ ಎನ್ನುವುದು ಪ್ರತಿಯೊಂದು ಜೀವಿಯನ್ನು ಬಿಟ್ಟಿದ್ದಿಲ್ಲ. ಉಳಿದ ಯಾವ ಭೀತಿ ಇಲ್ಲದೆ ಇದ್ರೂ ಪ್ರಾಣ ಭೀತಿಯಿಂದ ತತ್ತರಿಸುತ್ತದೆ ಜೀವಜಾಲ. ಕೇವಲ 8 ದಿವಸದಲ್ಲಿ ತನ್ನ ಪಾಲಿಗೆ ರಾಮನಿಂದ ಮರಣ ಬರುತ್ತದೆ ಎನ್ನುವಂತಹ ಭೀತಿ ನಿನ್ನನ್ನು ಕಾಡುತ್ತಾ ಇದೆ. ಯೋಚಿಸಬೇಕಾದದ್ದಿಲ್ಲ. ಯಾವಾತನನ್ನು ನಿನ್ನ ವೈರಿ ಅಂತ ಭಾವಿಸಿದ್ದೀಯೋ ಆತನ ನಾಮ ಅಂದರೆ ರಾಮ ನಾಮವನ್ನ ನೀನು ಸ್ಮರಿಸು. ರಾಮನಾಮದ ಮಹತ್ವಿಕೆ ಏನು ಗೊತ್ತೇ? ಓಂ ನಮೋ ನಾರಾಯಣಾಯ ಎನ್ನುವಂತಹ ಅಷ್ಟಾಕ್ಷರಿ ಮಂತ್ರದಿಂದ ರಕಾರವನ್ನು, ಓಂ ನಮ ಶಿವಾಯ ಎನ್ನುವಂತಹ ಪಂಚಾಕ್ಷರಿ ಮಂತ್ರದಿಂದ ಮಕಾರವನ್ನು ತೆಗೆದು ಸಂಯೋಜಿಸಿ ಸಿದ್ಧಪಡಿಸಿರುವಂತಹ ನಾಮ ರಾಮ ನಾಮ. ಅದು ತಾರಕ ಮಂತ್ರ ಅಂತ ಪ್ರಸಿದ್ಧಿಯನ್ನು ಪಡೆಯುವುದಕ್ಕೆ ಕಾರಣ ಏನು? ಉಳಿದೆಲ್ಲ ಮಂತ್ರವನ್ನ ಉಚ್ಚರಿಸುವಾಗ ಗುರುವಿನಿಂದ ಉಪದೇಶವನ್ನು ಹೊಂದಿರಬೇಕಾಗುತ್ತದೆ. ಓಂ ಎನ್ನುವಂತಹ ಪ್ರಣವವನ್ನು ಉಚ್ಚರಿಸಬೇಕಾಗುತ್ತದೆ. ಓಂ ರಾಮ ಅಂತ ಯಾರೂ ಹೇಳುವುದಿಲ್ಲ. ಕೇವಲ ರಾಮ. ಗುರುವಿನಿಂದ ಉಪದೇಶವನ್ನು ಹೊಂದದೆ
ಯಾವ ಜಾತಿಯವರೇ ಆಗಲಿ ಎಲ್ಲೇ ಆಗಲಿ ಉಚ್ಚರಿಸಬಹುದಾದಂತಹ ವಿಶಿಷ್ಟ ಮಂತ್ರ. ಆದ್ದರಿಂದಲೇ ಇದು ತಾರಕ ಮಂತ್ರ. ಈ ತಾರಕ ಮಂತ್ರವನ್ನ ಉಚ್ಚರಿಸಿದೆ ಅಂತಾದ್ರೆ ನಿನ್ನ ಮರಣ ಭೀತಿ ದೂರವಾಗುತ್ತದೆ. ನಿನಗೆ ಸಾಕ್ಷಿ ಆಧಾರವನ್ನು ಬೇಕಾದರೂ ಕೊಡ್ತೇನೆ. ಕಾಡು ಬೇಡನಾಗಿರುವಂತಹ ಒಬ್ಬನೊಬ್ಬ ವ್ಯಾಧ ವಾಲ್ಮೀಕಿ ಮಹರ್ಷಿ ಎನ್ನುವಂತಹ ಎತ್ತರಕ್ಕೆ ಏರುವುದಕ್ಕೆ ರಾಮನಾಮವೇ ಕಾರಣವಾಗಿದೆ. ವಿಗಡ ರೋಗಗಳ ದೂರ ಮಾಡುವ ಮಂತ್ರ, ಬಗೆ ಬಗೆ ದುರಿತವ ಸುಡುವ ಮಂತ್ರ. ಮಾತ್ರ ಅಲ್ಲ, ಜ್ಞಾನಿಗಳಿಗೂ ಸುಜ್ಞಾನವನ್ನ ಕೊಡಬಹುದಾದಂತಹ ವಿಶೇಷವಾದಂತಹ ಮಂತ್ರ ಇದು. ಈ ಮಂತ್ರವನ್ನು ನೀನು ಉಚ್ಚರಿಸುತ್ತಾ ಕಾಲ ಹರಣ ಮಾಡಿದೆ ಅಂತಾದ್ರೆ ಅದೇ ನಿನಗೆ ಭದ್ರವಾದಂತಹ ಕೋಟೆಯಾಗಿ ಪರಿಣಮಿಸುತ್ತದೆ. ರಾಮ ನಾಮದ ತಾರಕ ಮಂತ್ರದ ವಜ್ರ ಕೋಟೆಯನ್ನು ಭೇದಿಸುವುದಕ್ಕೆ ರಾಮಬಾಣದಿಂದಲೂ ಸಾಧ್ಯ ಆಗಲಿಕ್ಕಿಲ್ಲ. ಆದ್ದರಿಂದ ನಿಶ್ಚಿಂತನಾಗಿ ರಾಮ 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 ಎಂದು ಸ್ಮರಿಸುತ್ತಾ ಇದ್ದು ಬಿಡು. ಮರುತ ಸುತ ನೀಚರದಿ ಭೂವರಗರುಹಿ ತನ್ನಯ ಮನದಿ ಗ್ರಹಿಸಿದ ತರಣಿ ಜನ ಕಣೆಗಳೊಳು ಪುಸಿಯಿಲ್ಲ. ತರಣಿ ಜನ ಕಣೆಗಳೊಳು ಪುಸಿಯಿಲ್ಲ. ವಾಲಿಯನು ತರಿದನೊಂದೇ ಬಾಣದಲ್ಲಿ ಅದನರಿತರಿತು ಪಗೆಗೊಂಡು ಬಾಳುವ ತೆರನ ಕಾಣೆಯನುತ್ತ ಜನನಿಯೊಳೊರೆದ ಒಲವಿನಲಿ ರಾಮಬಾಣಕ್ಕೆ ಪುಸಿ ಇಲ್ಲ ಎನ್ನುವುದು ಪ್ರಸಿದ್ಧಿಯಾಗಿದೆ. ನಾನೇ ಪ್ರತ್ಯಕ್ಷ ನೋಡಿದ್ದೇನಲ್ಲ. ಸಪ್ತ ತಾಳ ವೃಕ್ಷವನ್ನ ಕತ್ತರಿಸಿ ಅಡಿಯಲ್ಲಿರುವಂತಹ ಅಹಿರೂಪಿ ಎನ್ನುವಂತಹ ದಾನವನನ್ನೇ ಕೊಂದು ಪುನಃ ಬತ್ತಳಿಕೆಯನ್ನು ಸೇರಿಕೊಂಡಿದೆ ರಾಮ ಬಾಣ. ಮಾತ್ರ ಅಲ್ಲ, ಬಲಾಢ್ಯನಾಗಿರುವಂತಹ ವಾನರ ವೀರ ವಾಲಿಯನ್ನ ಒಂದೇ ಬಾಣದಲ್ಲಿ ನಿಗ್ರಹಿಸಿದವ ಪ್ರಭು ಶ್ರೀರಾಮಚಂದ್ರ. ಮುಂದಿನ್ನು ಬದುಕಬೇಕೆಂಬಾಸೆಯುಂಟೆ, ಹಿಂದಕ್ಕೆ ಕರೆವೆ ಬಾಣವ ಅದು ನೋಯದಂತೆ. ಹೀಗೆ ಬಾಣವನ್ನ ತನ್ನ ಇಚ್ಛಾನುಸಾರವಾಗಿ ನಡೆಸಿಕೊಳ್ಳುವಂತಹ ಯೋಗ್ಯತೆ ಪ್ರಭು ಶ್ರೀರಾಮಚಂದ್ರನಿಗುಂಟು. ಪ್ರಶಾಶ್ವದತ್ತವಾದಂತಹ 55 ಸಜೀವ ಶರಗಳು ರಾಮನ ಬತ್ತಳಿಕೆಯಲ್ಲಿ ಉಂಟು. ಹೀಗಿರುವಾಗ ಇದನ್ನ ಅರಿತರಿತು ರಾಮನಲ್ಲಿ ಪಗೆಗೊಂಡು ನಾನಾಗಲಿ ಶಕುಂತನಾಗಲಿ ಬದುಕುವುದಕ್ಕೆ ಸಾಧ್ಯ ಉಂಟೆ? ಈ ಕುರಿತಾಗಿ ಸ್ವಲ್ಪ ಯೋಚಿಸಬೇಕಾಗಿದೆ. ಛೇ, ಖಂಡಿತ ನನಗೆ ಭೀತಿಯೇ ಇಲ್ಲ. ನಾನು ಚಿರಂಜೀವಿ, ವಜ್ರ ಶರೀರಿ. ಅಷ್ಟೇ ಅಲ್ಲ, ಯಾವ ಅಸ್ತ್ರ ಶಸ್ತ್ರಗಳೂ ಸಹಿತ ನನ್ನ ತನುವನ್ನ ಘಾಸಿಗೊಳಿಸಲಾರವು. ಹೆಚ್ಚೇನು ಬ್ರಹ್ಮನಿಂದಲೇ ವರವನ್ನ ಪಡೆದಂತಹ ನನಗೆ ಬ್ರಹ್ಮಾಸ್ತ್ರದ ಭೀತಿಯೂ ಇಲ್ಲ. ಆದರೂ 2 ವರವನ್ನ ನನ್ನ ತಾಯಿಯಲ್ಲಿ ಸೀತಾದೇವಿಯಲ್ಲಿ ಹೋಗಿ ಕೇಳಿಕೊಂಡು ಬಾ ಎಂದು ಕಳುಹಿಕೊಡಲೇಬೇಕಾಗಿದೆ. ಮೊದಲನೇ ವರದಿಂದ ಪ್ರಭು ಶ್ರೀರಾಮಚಂದ್ರ ಬಿಡುವಂತಹ ಸಾಮಾನ್ಯ ಶರಗಳು ನನ್ನ ಶಿರದ ಮೇಲೆ ಬಿಲ್ವ ಪತ್ರಗಳಾಗಿ ಬೀಳಬೇಕು. 2ನೇ ವರದಿಂದ ಕಟ್ಟ ಕಡೆಯಲ್ಲಿ ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಿದ ಅಂತ ಆದರೆ ಅದು ನನ್ನ ಕೊರಳಲ್ಲಿ ವೈಜಯಂತಿ ಹಾರವಾಗಬೇಕು. ರಾಮ ಬಾಣದ ಭೀತಿಯಿಂದ ಈ ವರವನ್ನ ಖಂಡಿತ ನಾನು ಕೇಳುವುದಲ್ಲ. ರಾಮ ಬಾಣಕ್ಕೆ ಪುಸಿ ಇಲ್ಲ ಎನ್ನುವಂತಹ ಮಾತು ಅದು ಯಾವ ಕಾಲದಲ್ಲಿಯೂ ಸತ್ಯವಾಗಿಯೇ ಪರಿಣಮಿಸಬೇಕು. ನನ್ನಿಂದಾಗಿ ನನ್ನೊಡೆಯನಾದಂತಹ ಪ್ರಭು ಶ್ರೀರಾಮಚಂದ್ರನಿಗೆ ಕಳಂಕ ತಟ್ಟಕೂಡದು. ನನ್ನಿಂದಾಗಿ ರಾಮಬಾಣ ಪುಸಿಯಾಯಿತು ಎನ್ನುವುದಾಗಿ ಆಗಕೂಡದು. ಆದ್ರಿಂದಲೇ ಈ 2 ವರವನ್ನ ನನ್ನ ತಾಯಿಯಲ್ಲಿ ಕೇಳಿ ಬರುವಂತೆ ಈಗಲೇ ಕಳುಹಿಕೊಡ್ತೇನೆ. ಜಯ ನಮೋ ನಾರಾಯಣ 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 ಭಯ ಭಯಗರಣ ಪಂಕಜಲೋಚನ ಜಯ ನಮೋ ನಾರಾಯಣ ನಮೋ ನಾರಾಯಣಾಯ. ಓ ಬ್ರಹ್ಮ ಮಾನಸ
ವಿಮರ್ಶಿಸಿದರು. ಘನತಪೋದನ ನಿಮ್ಮ ದರುಶನದಿಂದೀಗ ಘನತಪೋದನ ನಿಮ್ಮ ದರುಶನದಿಂದೀಗ ಹನನವಾದುದು ಸರ್ವ ಕ್ಲೇಶ ಜನುಮ ಸಾರ್ಥಕವಾಯ್ತು ಜನುಮ ಸಾರ್ಥಕವಾಯ್ತು ಧನ್ಯನಾನೆನಲೆಂದ ಜನುಮ ಸಾರ್ಥಕವಾಯ್ತು ಧನ್ಯನಾನೆನಲೆಂದ ವಿನಮಿತನಾಗಿ ಯೋಗೀಶ ಬ್ರಹ್ಮರ್ಷಿ ಶ್ರೇಷ್ಠರು ರಘುತ್ತಂಸ ರಾಮಚಂದ್ರ. ಸ್ವಾಮಿ, ತಾವು ವಂದಿಸಬಾರದು. ತಮ್ಮ ಪದಧೂಳಿ ಅಯೋಧ್ಯೆಗಾದದ್ದಕ್ಕಾಗಿ ನಾನು ತಮ್ಮನ್ನ ಅಭಿನಂದಿಸಲೇಬೇಕು. ಲೋಕದ ಮಾನದಿಂದ ವಿಮರ್ಶಿಸಿದ್ರೆ ಸುರಮುನಿ ಪುಂಗವನ್ನೆನ್ನಿಸಿಕೊಂಡಂತ ನಾನು ಸಮಸ್ತರಿಂದಲೂ ಅಭಿವಂದನೀಯನೇ. ಆದ್ರೂ ನಿನ್ನ ಯೋಗ್ಯತೆಯನ್ನು ಸಮೀಪದಿಂದ ಮನವರಿತ ನಮ್ಮಂಥವರಿಗೆ ನೀನೊಬ್ಬನು ಅಭಿವಂದನೀಯನೇ. ಸ್ವಾಮಿ, ಘನ ತಪೋನಿಧಿಗಳಾದ ತಮ್ಮ ಆಗಮನ ಆದಾಗಲೇ ನಾನು ಸಂತಸಗೊಂಡೆ. ಯಾಕೋ? ಕರೆತಂದು ಪೀಠ ಇತ್ತು, ಹಸಿವು ತೃಷೆ ನಿವಾರಣೆಗಾಗಿ ಹಾಲು ಹಣ್ಣನ್ನ ಇಡುವುದರ ಜೊತೆಗೆ ಆದ ಸಂತೋಷವನ್ನೂ ತಮಗೆ ತಿಳಿಸುತ್ತೇನೆ. ಅಪರೂಪದ ಅತಿಥಿಗಳ ಆಗಮನದಲ್ಲಿ ಉಂಟಾದ ಸಂತೋಷ ತಾನೆ, ಅಷ್ಟೇ ತಾನೆ? ಅದಲ್ಲ ಸ್ವಾಮಿ. ಮತ್ತಿನ್ನೇನು? ಕಳೆದ 7 ದಿನಗಳಿಂದ ಮನಸ್ವಾಸ್ಥ್ಯವನ್ನ ಕಳಕೊಂಡವ ನಾನು. ಲೋಕದ ಸ್ವಾಸ್ಥ್ಯವನ್ನು ಸಾಧಿಸುತ್ತಿರುವಂತ ನಿನ್ನಂಥವನಿಗೆ ಚಿತ್ತ ಸ್ವಾಸ್ಥ್ಯಕ್ಕೆ ಕೊರತೆಯೇ ಸ್ವಾಮಿ? ಏತರಿಂದ? ಚಂಡ ಕೌಶಿಕರು ಅಂದರೆ ನನ್ನ ಗುರುಗಳಾದಂತಹ ವಿಶ್ವಾಮಿತ್ರರು 8 ದಿನದ ಮೊದಲು ಬಂದು ಅವರ ಯಜ್ಞ ಕುಂಡದ ಪಾವಿತ್ರ್ಯವನ್ನ ಕೆಡಿಸದಂತ ಶಕುಂತ ಎನ್ನುವವನನ್ನ ಕೊಂದು ಮುಗಿಸಿಕೊಡಬೇಕು ಅಂತ ತಿಳಿಸಿದರು. ಓಹೋ. 8 ದಿನದೊಳಗಾಗಿ ಈ ಕಾರ್ಯವನ್ನ ಮಾಡಿ ಮುಗಿಸಬೇಕೆಂಬುದು ಅವರ ಅಪೇಕ್ಷೆ. ಆದ್ದರಿಂದ ಗುರುಗಳ ಅಪೇಕ್ಷೆಯನ್ನು ಪೂರೈಸುವುದು ನನ್ನ ಕರ್ತವ್ಯವೆಂದು ಅವರಿಗೆ ಮಾತು ಕೊಟ್ಟೆ. ಆ ಕುರಿತಾದಂತಹ ಪ್ರಶ್ನೆಯನ್ನು ಕೇಳುವುದಕ್ಕೆ ನಿನಗಂತೂ ಅಧಿಕಾರ ಇಲ್ಲವೇ ಇಲ್ಲ. ಶಕುಂತ ಎಂಬವನಿಂದ ಈ ಕಾರ್ಯ ಆಯಿತು ಎಂಬುದನ್ನು ತಿಳಿದಂತಹ ಸಾಕೇತ ನಾಡಿನ ಪ್ರಜೆಗಳೆಲ್ಲ ಅವರ ಮತಿಯ ಮಿತಿಯಲ್ಲಿ ಅವನನ್ನು ಹುಡುಕಿದರು. ಎಷ್ಟು ಅರಸಿದರೂ ಅವನ ಸುಳಿವು ಸಿಗಲಿಲ್ಲ. ಉಳಿದದ್ದು ನಾಳಿನ 1 ದಿವಸ. ನಾಳಿನ ಸೂರ್ಯಾಸ್ತದೊಳಗಾಗಿ ನಾನು ಆ ಕಾರ್ಯವನ್ನ ಮಾಡದೇ ಇದ್ದರೆ ಆಡಿದ ಮಾತಿಗೆ ತಪ್ಪಿದಂತಾಗುವುದಿಲ್ಲವೇ? ಸೂರ್ಯವಂಶೀಯರು ಆಡಿದ ಮಾತಿಗೆ ಅಂತರಾಯ ಬರ್ತದೆ ಅಂತಾದ್ರೆ ಅದನ್ನು ನಿವಾರಿಸಿಕೊಳ್ಳುವಲ್ಲಿ ಸರ್ವಸ್ವವನ್ನಾದರೂ ತ್ಯಾಗ ಮಾಡುವುದಕ್ಕೆ ಸನ್ನದ್ಧರಾಗುವವರು. ಅದೇ ವಂಶದಲ್ಲಿ ಹುಟ್ಟಿದಂತ ನಾನು ಆ ಕುರಿತು ಯೋಚಿಸುತ್ತಿರುವಾಗ ತಾವು ಬಂದದ್ರಿಂದ ಸಂತೋಷ ಆಯಿತು ಅಂತ ಹೇಳಿದ್ದು. ಏನಪ್ಪ ನಿನ್ನ ಪ್ರತಿಜ್ಞಾ ವಾಕ್ಯಕ್ಕೆ ನನ್ನ ದೇಣಿಗೆ ಏನನ್ನು ಸಲ್ಲಿಸುವುದಕ್ಕಾದೀತು? ನಮ್ಮವರೆಲ್ಲ ಹುಡುಕುವುದಾದ್ರೆ ಅವರ ಮಿತಿಯೊಳಗೆ. ಹೌದು. ತಾವು ಹಾಗಲ್ಲ. ಲೋಕವನ್ನ ತಾವು ಅಪೇಕ್ಷಿಸಿದಾಕ್ಷಣ ಇಚ್ಛಿಸಿದಾಕ್ಷಣ ಸಂಚರಿಸುವ ಸಾಮರ್ಥ್ಯವುಳ್ಳವರು. ದಯವಿಟ್ಟು ತಮ್ಮ ತಿರುಗಾಟದಲ್ಲಿ ಎಲ್ಲಿಯಾದರೂ ಶಕುಂತನನ್ನ ಕಂಡಿದ್ದೀರೋ ಹೇಗೆ? ಎಲ್ಲಿದ್ದಾನೆ, ಹೇಗಿದ್ದಾನೆ? ಅಯ್ಯ, ಬಲ್ಲೆನು ಸ್ವಲ್ಪ ಶಕುಂತನ ವಾರ್ತೆಯ ಬಲ್ಲೆನು ಸ್ವಲ್ಪ ಶಕುಂತನ ವಾರ್ತೆಯ ರಾಮಚಂದ್ರ ವ್ರತ ತಲ್ಲಣಿಸದಿರು ಸೇರಿಪ್ಪ ನಿನ್ನವರಲ್ಲಿ ವ್ರತ ತಲ್ಲಣಿಸದಿರು ಸೇರಿರ್ಪ ನಿನ್ನವರಲ್ಲಿ ರಾಮಚಂದ್ರ ವ್ರತ ತಲ್ಲಣಿಸದಿರು ಸೇರಿರ್ಪ ನಿನ್ನವರಲ್ಲಿ ರಾಮಚಂದ್ರ ಬಲ್ಲೆನು ಸ್ವಲ್ಪ ಶಕುಂತನ ವಾರ್ತೆಯ ರಾಮಚಂದ್ರ ರಾಮಚಂದ್ರ ವ್ರತ ತಲ್ಲಣಿಸದಿರು ಸೇರಿರ್ಪ ನಿನ್ನವರಲ್ಲಿ ರಾಮಚಂದ್ರ ರಾಮಚಂದ್ರ ಅಯ್ಯ, ನಾರದರೆ ನನ್ನ ಆಗಮನದ ಔಚಿತ್ಯವನ್ನು ಮೊದಲು ಪ್ರಕಟಿಸಿಕೊಳ್ತೇನೆ.
ನಿನ್ನ ವಂಶದಲ್ಲಿ ಆಗಿ ಹೋದಂತಹ ಹರಿಶ್ಚಂದ್ರನದ್ದೊಂದು ಪ್ರಕರಣ ನಿನಗೆ ತಿಳಿದಿದೆಯೇ? ಸ್ವರ್ಗದಲ್ಲಿ ಸತ್ಯಾತ್ಮರಾರು ಎಂಬ ಸುಧರ್ಮ ಸಭೆಯ ಅಧ್ಯಕ್ಷ ಸ್ಥಾನದಿಂದ ದೇವೇಂದ್ರನು ಕೇಳಿದ ಪ್ರಶ್ನೆಗೆ ನಿನ್ನ ಕುಲಪುರೋಹಿತರೇ ಉತ್ತರಿಸಿದವರು ಹರಿಶ್ಚಂದ್ರನೊಬ್ಬನೇ ಅಂತ. ಅದು ಯಥಾರ್ಥವೂ ಹೌದಾಗಿತ್ತು. ಆದರೂ ವಸಿಷ್ಠರ ಹೇಳಿಕೆಗೊಂಡು ಕಳಂಕ ತಟ್ಟಲಿಕ್ಕಿಲ್ವೇ ಹೇಳು? ತನ್ನ ಶಿಷ್ಯನನ್ನು ಹೊಗಳಿದ್ರು ಅಂತ. ಬ್ರಹ್ಮರ್ಷಿ ಶ್ರೇಷ್ಠರಾದಂತಹ ವಸಿಷ್ಠರ ಹೇಳಿಕೆಗೆ ಬರಬಹುದಾದ ಕಳಂಕವನ್ನು ನಿವಾರಿಸಿಕೊಡುವುದಕ್ಕೆ ಮತ್ತೊಬ್ಬ ಬ್ರಹ್ಮರ್ಷಿಯಾದಂತಹ ವಿಶ್ವಾಮಿತ್ರರಂತವರೇ ಎದ್ದು ನಿಲ್ಲಬೇಕಲ್ಲದೆ ಅನ್ಯರಾರಾದರೂ ನಿಲ್ಲುವುದಕ್ಕುಂಟೆ? ಆ ಕಳಂಕವನ್ನು ನಿವಾರಿಸಿಕೊಡುವ ನಿಟ್ಟಿನಲ್ಲೇ ವಿಶ್ವಾಮಿತ್ರರಂತಹ ಬ್ರಹ್ಮರ್ಷಿಗಳು ಕೋಪವನ್ನು ತಮ್ಮಲ್ಲಿ ಆವಾಹಿಸಿಕೊಳ್ತಾರೆ ಅಷ್ಟೇ. ಈಗ ಅರ್ಥ ಆಯ್ತಾ ಈ ಪ್ರಕರಣವನ್ನು ಯಾಕೆ ನೆನಪಿಸಿಕೊಟ್ಟೆ ಅಂತ? ಯಾಕೆ? ಯಜ್ಞಕುಂಡ ಅಪವಿತ್ರಗೊಂಡಿತು ಎಂಬ ಕಾರಣಕ್ಕೆ ವಿಶ್ವಾಮಿತ್ರರು ಕೋಪ ತಪ್ತರಾಗ್ತಾರೆ ಅಂತಾದ್ರೆ ಆ ಮೂಲಕ ನಿನ್ನಿಂದ ಒಂದು ಶಪಥವಾಕ್ಯವನ್ನೋ ಪ್ರತಿಜ್ಞಾವಾಕ್ಯವನ್ನೋ ಹೊರಡಿಸ್ತಾರೆ ಅಂತಾದ್ರೆ ಬ್ರಹ್ಮರ್ಷಿಗಳ ಸಂಕಲ್ಪದ ಉಡ್ಡಾಗಲವನ್ನು ಚೆನ್ನಾಗಿ ತಿಳಿದ ನನ್ನಂತ ದೇವರ್ಷಿಗಳೇ ಧರೆಗಿಳಿಬೇಕಲ್ಲದೆ ಇನ್ನಾರು ಬರಬೇಕು? ಸರಿ ಅಯ್ಯ, ಶಕುಂತರಾಜನ ಕುರಿತಾಗಿ ನೀನು ಮನಸ್ಸಿನಲ್ಲಿ ಕ್ಲೈಬ್ಯವನ್ನು ತಂದುಕೊಂಡಿರುವೆ. ನನಗೆ ಚೆನ್ನಾಗಿ ತಿಳಿದಿದೆ ಅವನಲ್ಲಿದ್ದಾನೆ ಅಂತ. ಎಲ್ಲಿ? ಪಥಮಧ್ಯದಲ್ಲಿ ಕಾಣಸಿಕ್ಕಿದ ಅವನು ಕಣ್ಣೀರು ಕರೆಯುತ್ತಾ ನನ್ನಲ್ಲೇ ಕೇಳಿದ, ಏನೆಂದು? ಅಂಜನಾಚಲದ ದಾರಿ ಯಾವುದು ಅಂದ. ಅವನಿಗೆ ಹೇಳೋಣವೇ ಹೇಳದೆ ಇರೋಣವೇ ಒಂದು ಕ್ಷಣ ತಾಕಲಾಟಕ್ಕೆ ಒಳಗಾಗಿತ್ತು ನನ್ನ ಮನಸ್ಸು. ನನಗ್ಯಾಕೆ ಇಲ್ಲದ ಉಸಾಬರಿ ಅಂತ ಸಮೀಪದಲ್ಲಿದ್ದಂತ ಬಿಲ್ವಪತ್ರೆಯ ಮರದ ಕಡೆಗೆ ಕೈ ಚಾಚಿದೆ. ನನಗೆ ಬೇಕಾದ್ರೆ 2 ಸೊಪ್ಪು ತೆಗೆದುಕೊಳ್ತೇನೆ ಅಂತ. ನಾನು ಕೈ ಚಾಚಿದ್ದನ್ನು ತನಗೆ ದಾರಿಯನ್ನು ತೋರಿದ್ರು ಅಂತ ತೀರ್ಮಾನಿಸಿಕೊಂಡು ಶಕುಂತ ನೇರ ಆ ದಾರಿ ಹಿಡಿದು ಹೋದ. ಹೋಗಿ ಎಲ್ಲ ಹುಡುಗ ನನ್ನಿಂದ ಯಾವುದೇ ಉತ್ತರವನ್ನು ಪಡೆಯದೇ ಇದ್ರು ಈ ದಾರಿ ಹಿಡಿದು ಹೋಗ್ತಾನೆ ಎಲ್ಲಿಗೆ ಅಂತ ನೋಡಿದ್ರೆ ನೇರ ಅಂಜನಾಚಲಕ್ಕೆ ಹೋದದ್ದು. ನಾ ತೋರಿದ ದಾರಿ ಅಂಜನಾಚಲದ್ದೇ ಆಗಿತ್ತು ನೋಡು. ಅಲ್ಲಿ ವಾಸ್ತವ್ಯವಿರುವ ಆ ನಿನ್ನ ಸಮೀಪದ ಭೃತ್ಯ ಹನುಮಂತ ಈಗಾಗಲೇ ಆ ಶಕುಂತನನ್ನು ಪರಿಪೂರ್ಣ ರಕ್ಷಣೆ ನೀಡುವನಾಗಿ ಆಶ್ವಾಸನ ಕೊಟ್ಟು ಉಳಿಸಿಕೊಂಡಿದ್ದಾನಂತೆ. ಯಾರು? ನಿನ್ನ ಹನುಮ. ಅಯ್ಯೋ, ಹೇಳಿದ ಹಾಗೆ ನಾನು ಬರ್ತೇನೆ, ನಿಂತಲ್ಲಿ ನಿಲ್ಲಲಾಗದೇ ಇರುವವನು. ಲೋಕ ಸಂಚಾರ ನಿಮಿತ್ತವಾಗಿ ಸಾಗುತ್ತೇನೆ ರಾಮಚಂದ್ರ, ಮುಂದೆ ಬಂದು ಕಾಣುತ್ತೇನೆ. ವೀರನೈ ಹನುಮಂತ, ವೀರನೈ ಹನುಮಂತ ವಜ್ರ ಶರೀರಿ ಎನ್ನುವ ಗರ್ವದಲ್ಲಿ ಹೊಣೆಗಾರನಾದ ಶಕುಂತನ ಸುರಿಗೆ ಪೂರಿ ಬಲನು. ಲೋಕದ ಹಿತವನ್ನೇ ಎಣಿಸುವ ನಾರದರು ಯಾವ ಕಾಲಕ್ಕೂ ಅನೃತವನ್ನ ನುಡಿಯಲಾರರು. ಹಾಗೆಂದು ಹೀಗೊಂದು ನಡೆದೀತು ಎಂದು ಊಹಿಸುವುದಕ್ಕಲಾದರೂ ಸಾಧ್ಯವೇ? ಅಲ್ಲದೇ ಇದ್ರೆ ನನ್ನ ಶರಣ, ನನ್ನ ಭಕ್ತ ಹನುಮಂತ ನನ್ನ ವೈರಿ ಶಕುಂತನಿಗೆ ಆಶ್ರಯ ಕೊಟ್ಟನೆ, ಅಲ್ಲ ಅಭಯ ಕೊಟ್ಟನೆ. ಅಯ್ಯೋ, ಏನಾಗಿ ಹೋಯ್ತು. ಸರಿ, ಅವನಿಗೊಂದು ಅಹಂಕಾರ. ದೇವೇಂದ್ರನ ನೇತೃತ್ವದಲ್ಲಿ ದಿಗಪತಿಗಳೆಲ್ಲರೂ ಸೇರಿ ಅನುಗ್ರಹಿಸಿ ತನ್ನದು ವಜ್ರಕಾಯ ಎನ್ನುವ ಅಹಂಕಾರದಿಂದ ಈ ಹೊತ್ತು ನನ್ನೊಡನೆ ಯುದ್ಧಕ್ಕೆ ಸಿದ್ಧನಾಗುವಲ್ಲಿಯವರೆಗೆ ಬಂದನಲ್ಲ. ಏನು ಮಾಡೋಣ? ನಾನು ಮಾಡಿದ ತಪ್ಪು. ಕೋಟಿ ಕೋಟಿ ಜನರು ನನ್ನ ಕರುಣೆಯನ್ನ ಅಪೇಕ್ಷಿಸುವಾಗಲೂ ಈ ಹನುಮಂತನನ್ನ ನಾನು ನನ್ನ ಶರಣ ಎಂಬುದಾಗಿ ಒಪ್ಪಿದೆ, ಸ್ವೀಕರಿಸಿದೆ. ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟ ಹಾಗಾಯಿತು ಎನ್ನುವೊಂದು ರೂಢಿಯ ಮಾತಿದೆಯಲ್ಲ, ಹಾಗಾಗಿ ಹೋಯಿತೆ. ಆದರೆ ಈ ಹನುಮಂತನಿಗಾದರೂ ತಿಳಿಯಬೇಕಿತ್ತೋ ಬೇಡವೋ ಈ ರಾಮನೆಂತವನು ಎಂದು? ಯಾರ್ಯಾರೋ ಬಿಡಿ, ಅವನ ಸೋದರ ಮಾವ ಆ ವಾಲಿಯನ್ನೇ ನಾನು ಮುಗಿಸಿದವ ಎನ್ನುವುದು ಅವನಿಗೆ ಅರ್ಥ ಗೊತ್ತಿಲ್ಲವೇ? ಅಂತಹ ಹನುಮಂತ ಈ ಹೊತ್ತು ನನ್ನಲ್ಲಿ ಯುದ್ಧವನ್ನ ಗಂಟಿಕ್ಕಿದ ಅಂತಾದ್ರೆ ತಡ ಮಾಡುವುದಲ್ಲ, ಹೋಗುವುದೇ, ಯುದ್ಧ ಮಾಡು. ಸಾಮವೆಂಬುದು ಪ್ರಥಮ ಸಾಧನ, ಸಾಮವೆಂಬುದು ಪ್ರಥಮ ಸಾಧನ, ಸಾಮವೆಂಬುದು ಪ್ರಥಮ ಸಾಧನ. ಭೂಮಿ ಪಾಲರಿ
ಪತಿಯಾದ ನಾನು ತಪ್ಪಿ ನಡೆದ ಹಾಗಾಗಲಿಕ್ಕಿಲ್ಲವೇ? ನಾನಿಲ್ಲದ ವೇಳೆಯಲ್ಲಿ ನನ್ನ ಮಡದಿ ಸೀತೆಯನ್ನ ಕದ್ದೊಯ್ದ ಖಳ ರಾವಣನನ್ನ ವಧಿಸುವಾಗಲೂ ಸಹಿತ ಒಮ್ಮೆ ಸಂಧಾನಕ್ಕೆಂದು ಅಂಗದನನ್ನ ಕಳುಹಿದೆ. ಇವ ಖಳನಲ್ಲವಲ್ಲ, ನನ್ನ ಶರಣ ಶ್ರೇಷ್ಠ. ಅಂತಹ ಇವನಲ್ಲಿ ಸಂಗ್ರಾಮ ನಡೆಸುವುದಕ್ಕಿಂತ ಮೊದಲು ಸಂಧಾನದ ಪ್ರಯತ್ನ ಮಾಡುವುದೇ ಸರಿ. ಅದಕ್ಕಾಗಿ ಯಾರ್ಯಾರೋ ಬೇಡ, ಇದ್ದಾನಲ್ಲ ವಾನರರ ನಾಯಕ ಸುಗ್ರೀವ, ಅವನಲ್ಲಿಯೇ ಹೇಳಿ ಕಳುಹಿದೆ. ಆಶ್ಚರ್ಯ ಏನು? ಸುಗ್ರೀವ ಬಂದು ತಿಳಿಸಿದಂತಹ ವಿಷಯ ಹನುಮಂತನ ಅಹಂಕಾರ ಎಷ್ಟು ಎಂಬುದನ್ನು ತಿಳಿಸುತ್ತದೆ. ಪ್ರಭು ಸಂಹಿತವನ್ನಾದರೂ ಆತ ಒಪ್ಪುತ್ತಾನೆ ಎಂಬುದಾಗಿ ಭಾವಿಸಿದೆ. ಅದನ್ನೂ ತಿರಸ್ಕರಿಸಿದಂತಾದ್ರೆ ಓಹೋ, ಜಾಣನಗೋದಗೋದೋ ತಪ್ಪುವವನಲ್ಲ. 9ನೆಯ ದಿವಸಕ್ಕೆ ತಂದು ಒಪ್ಪಿಸುತ್ತೇನೆ. ಇವನ ಜಾಣತನದ ಮಾತು ನನ್ನಲ್ಲಿಯ. ಇದರ ಅರ್ಥ ಏನು? ಹನುಮಂತನ ನೆತ್ತಿಗೆ ಪಿತ್ತಾಡರಿದೆ ಎಂಬುದು ಸ್ಪಷ್ಟ. ಯಾವ ಕಾರಣಕ್ಕಾಗಿ ಶತಯೋಜನ ವಿಸ್ತೀರ್ಣವಾದ ಸಮುದ್ರವನ್ನ ಬಿಂದು ನೀರು ತಾಗದಂತೆ ದಾಟಿ ಸೀತಾನ್ವೇಷಣೆ ಮಾಡಿ ಅಶೋಕವನದಲ್ಲಿ ಸುತ್ತುವ ಕಾಲದಲ್ಲಿ ಮುತ್ತಿದ ರಕ್ಕಸರನ್ನೆಲ್ಲ ಕಡಿದುರುಳಿಸಿ ರಾವಣನ ಮಗ ಅಕ್ಷಕುಮಾರನನ್ನೇ ಕೊಂದು ಬಂದವ ತಾನೆನ್ನುವ ಅಹಂಕಾರ ಇವನಿಗೆ. ಇಷ್ಟು ಸೊಕ್ಕು ಇವನಿಗಿದ್ದ ಮೇಲೆ ನಾಂತರ ಮಾಡುವುದೇ ಯಾರಲ್ಲಿ? ತಮ್ಮ ಲಕ್ಷ್ಮಣ ಭರತ ಶತ್ರುಘ್ನಾದಿಗಳಿಗೆಲ್ಲ ವಿಷಯ ತಿಳಿಸಿ ನಾಳಿನ ಉದಯಕ್ಕೆ ಸರಿಯಾಗಿ ನಮ್ಮ ಸೇನೆ ಸಜ್ಜಾಗಲಿ. ಉದಿಸಿದ ಸೂರ್ಯ ಅಸ್ತಮಿಸುತ್ತಾ ಇದ್ದಾನೆ. ಇಂದಿನ ರಾತ್ರಿಯನ್ನ ಕಳೆಯುವುದಕ್ಕಾಗಿ ಮಡದಿ ಸೀತೆಯ ಅಂತಃಪುರವನ್ನು ಸೇರ್ತೇನೆ. ಭೂಪುತ್ರಿಯರ ಸಜ್ಜಾಲಯವ ಒಳಪಕ್ಕು ಭೂಪುತ್ರಿಯರ ಸಜ್ಜಾಲಯವ ಒಳಪಕ್ಕು ಕೋಪತಾಪದಿ ಹಲವ ನೆನೆಸುತ್ತಿರಲು ಕೋಪತಾಪದಿ ಹಲವ ನೆನೆಸುತ್ತಿರಲು ಅದ ಕಂಡು ಕಾಂತೆ ಜಾನಕಿ ಅದ ಕಂಡು ಕಾಂತೆ ಜಾನಕಿ ಪ್ರಾಣೇಶಗಿಂತೆಂದಳು ಅದ ಕಂಡು ಕಾಂತೆ ಪ್ರಾಣೇಶಗಿಂತೆಂದಳು
ಯೋಚಿಸಿದರೂ ಮನಸ್ಸಿಗೆ ಸಮಾಧಾನವೇ ಸಿಗುವುದಿಲ್ಲ. ನನ್ನ ಶರಣನಾದ ಹನುಮ ಹೀಗೆ ಮಾಡಬಹುದೇ? ಅದರಲ್ಲಿಯೂ ನನ್ನಲ್ಲೇ ಯುದ್ಧ ಮಾಡುವ ಸಂದರ್ಭವನ್ನು ಆತನೇ ಗಂಟಿಕ್ಕಿದ. ಯಾಕೆ ಹೀಗೆ ಮಾಡಿದ? ದುರಹಂಕಾರವನ್ನ ಪ್ರಕಟಿಸಿದ ಅವನು. ಹನುಮ ಅಂತವನಲ್ಲ. ಏನು ಮಾಡ್ಲಿ ಕಾಂತೆ ಜಾನಕಿ ಪ್ರಾಣೇಶಗಿಂತೆಂದಳು. ಸ್ವಾಮಿ ಏನಿದೇನು ಸಿಟ್ಟು ಏನಿದೇನು ಸಿಟ್ಟು ಮಹಾರಾಜ ಏನಿದ್ದೇನು ಗುಟ್ಟು ಏನಿದ್ದೇನು ಸಿಟ್ಟು ಮಹಾರಾಜ ಏನಿದ್ದೇನು ಗುಟ್ಟು ಮಹಾರಾಜ ಏನಿದ್ದೇನು ಗುಟ್ಟು ಏನಿದೆ ನೀ ಸಿಟ್ಟು ಏನಿದೆ ನೀ ಗುಟ್ಟು ಏನಿದೆ ನೀ ಸಿಟ್ಟು ಏನಿದೆ ನೀ ಸಿಟ್ಟು ಏನಿದೇನು ಗುಟ್ಟು ಮಹಾರಾಜ ಏನಿದೇನು ಸಿಟ್ಟು ಬಲ್ಲೆನ ನಾಳಿನ ಪ್ರಿಯ ನಿಮ್ಮ ಮೋಜಿಯ ನಿಮ್ಮ ಮೋಜಿಯ ತಲ್ಲಣಿಸದೆ ಸ್ವಾಂತ ಸೊಲ್ಲಲಾಲಿಸು ಕಾಂತ ತಲ್ಲಣಿಸದೆ ಸ್ವಾಂತ ಸೊಲ್ಲಲಾಲಿಸು ಕಾಂತ ಸೊಲ್ಲಲಾಲಿಸು ಕಾಂತ ಮಹಾರಾಜ ಏನು ಸಿಟ್ಟು ಮಹಾರಾಜ ಏನಿದೇನು ಗುಟ್ಟು ಏನಿದೆ ನೀ ಸಿಟ್ಟು ಏನಿದೆ ನೀ ಗುಟ್ಟು ಏನಿದೆ ನೀ ಸಿಟ್ಟು ಏನಿದೆ ನೀ ಗುಟ್ಟು ಏನಿದೇನು ಸಿಟ್ಟು ಮಹಾರಾಜ ಏನಿದೇನು ಗುಟ್ಟು ಮಹಾರಾಜ ಏನಿದೇನು ಗುಟ್ಟು ಮಹಾರಾಜ ಏನಿದೇನು ಸಿಟ್ಟು ಸ್ವಾಮಿ ಓ ಸೀತೆ, ವಂದಿಸಿಕೊಂಡೆ. ನೀನೆಷ್ಟೊತ್ತಿಗೆ ಬಂದೆ? ನಾನು ಬಂದದ್ದೇ ನಿಮಗೆ ಗೊತ್ತಾಗ್ಲಿಲ್ಲ ಅಲ್ವೇ? ಯಾಕಷ್ಟು ದೂರ ನಿಂತಿದ್ದೀಯಾ? ಯಾವಾಗಲೂ ನನ್ನ ಹೊತ್ತಿನಲ್ಲಿ ಹ್ಮ್ ಹಂಸತೂಲಿಕಾ ತಲ್ಪದಲ್ಲಿ ಕುಳಿತುಕೊಳ್ಳುವವಳು. ಹ್ಮ್. ಬಾ ಕುಳಿತುಕೋ ಬಾ. ಆಶ್ಚರ್ಯ ಸ್ವಾಮಿ. ಯಾವುದು? ಯಾಕೆಂದ್ರೆ ನಾನು ಬಂದದ್ದನ್ನೂ ನೀವು ಗಮನಿಸದೆ ನಿಮ್ಮಷ್ಟಕ್ಕೆ ನೀವು ಮಾತನಾಡಿಕೊಳ್ತಾ ಇದ್ದೀರಲ್ಲ. ನಾನಾ? ಒಂದು ಬಾರಿ ಸಿಟ್ಟಿನ ಭಾವ, ಕ್ಷಣ ಮಾತ್ರದಲ್ಲಿ ಆ ಭಾವ ಬದಲಾಗಿ ಏನೋ ಯೋಚನೆ. ಸ್ವಾಮಿ, ಅಷ್ಟೇ ಅಲ್ಲ, ಕೆಲವೊಂದು ಶಬ್ದಗಳನ್ನು ಕೇಳಿಸಿಕೊಂಡೆ ನಾನು. ಓ ಹಿಡೀರಿ, ಬಡಿತೇನೆ, ಕೊಲ್ತೇನೆ. ಹೌದಾ ಸ್ವಾಮಿ? ಯಾವುದು? ಹೆಂಡತಿಯಲ್ಲಿ ಯಾವ ವಿಷಯವನ್ನು ಮುಚ್ಚಿಡಬಾರದು. ಅದು ಗಂಡನಾದವನು ಹಾಗೆಯೇ, ಹೆಂಡತಿಯಾದವಳು ಹಾಗೆಯೇ. ಆದ್ದರಿಂದ ಈ ರೀತಿಯ ಸಿಟ್ಟಿನ ಭಾವ ಯಾಕೆ ನಿಮಗೆ? ಮಡದಲ್ಲಿ ಹೇಳುವ ವಿಷಯವಾದರೆ ಮುಚ್ಚಿಡುವ ಅಭ್ಯಾಸ ನನಗಿಲ್ಲ. ಇದೆಲ್ಲ ನಿನಗೆ ಯಾಕೆ? ನೀನ್ ಸುಮ್ನಿರು. ನೀವು ಹೇಳೋದು ಬೇಡ ಬಿಡಿ. ನೀವು ಹೇಳದೇ ಇದ್ರೂ ನಾನು ಅರ್ಥ ಮಾಡಿಕೊಂಡೆ, ನನಗೆ ಗೊತ್ತಾಗಿದೆ ವಿಷಯ. ನನ್ನ ಸಿಟ್ಟಿಗೆ ಕಾರಣ? ಹೌದಪ್ಪ. ಏನ್ ತಿಳಿದೆ ಸ್ವಾಮಿ? ಹನುಮನ ಕುರಿತಾಗಿ ಅಲ್ಲಿವೇ ನೀವು ಆಡಿಕೊಂಡದ್ದು. ಹೌದು, ಅವನ ಕುರಿತಾಗಿ ಅಲ್ಲಿವೇ ನೀವು ಸಿಟ್ಟನ್ನು ಪ್ರದರ್ಶಿಸಿದ್ದು. ಸ್ವಾಮಿ, ಆದ್ರೆ ನೀವು ಹೀಗೆ ಮಾಡುವುದು ಸರಿಯೋ? ಯಾಕೆ ಸರಿಯಲ್ಲ? ಸ್ವಲ್ಪ ಯೋಚನೆ ಮಾಡಿಕೊಳ್ಳಿ. ಏನು? ಹನುಮ ನಮಗೆ ಆತ್ಮೀಯ. ಅಷ್ಟೇ ಅಲ್ಲ, ಮಗನಿಗೆ ಸಮಾನ ಆತ. ನನ್ನ ಅನ್ವೇಷಣಾ ಕಾರ್ಯದಿಂದ ಹಿಡಿದು
ಪ್ರತಿ ಹೆಜ್ಜೆಯಲ್ಲೂ ಕ್ಷಣ ಕ್ಷಣಕ್ಕೂ ಆತ ನಮಗೆ ಬಹಳಷ್ಟು ಉಪಕಾರವನ್ನೇ ಮಾಡಿದ್ದಾನೆ. ಆತ ಮಾಡಿದಂತಹ ಉಪಕಾರವನ್ನು ನಾವು ನೆನೆಸಿಕೊಳ್ಳಲೇಬೇಕು ಅನುದಿನವೂ ಕೂಡ. ಹಾಗೆ ಮಾಡುವುದಕ್ಕೆ ಬದಲಾಗಿ, ಆತನಿಗೆ ಉಪಕಾರವನ್ನು ಮಾಡುವುದಕ್ಕೆ ಬದಲಾಗಿ ನೀವು ಆತನನ್ನೇ ಕೊಲ್ತೇನೆ ಅಂತ, ಆತನ ಜೊತೆಯಲ್ಲೇ ಯುದ್ಧವನ್ನು ಮಾಡ್ತೇನೆ ಅಂತ ಹೊರಟಿದ್ದೀರಲ್ಲ. ಪ್ರಿಯೇ, ಓ, ಅವ ನನಗೆ ಉಪಕರಿಸಿದ್ದನ್ನು ನಾನು ಅಲ್ಲ ಅನ್ನುವುದೇ ಇಲ್ಲ. ಆದರೆ ಮಾಡಿದ ಉಪಕಾರಕ್ಕೆ ತಿರುಗಿ ಪ್ರತಿಫಲವನ್ನ ಕೊಟ್ಟದ್ದಾಗಿದೆ. ಯಾವುದು ಸ್ವಾಮಿ ಅದು? ಮುಂದಿನ ಕಲ್ಪದ ಬ್ರಹ್ಮಪಟ್ಟ ಅವನ ಪಾಲಿಗೆ. ಇದು ನಾನು ಮೊದಲೇ ಅವನಿಗೆ ಮಾತು ಕೊಟ್ಟದ್ದಾಗಿದೆ. ನೀವು ಮಾತು ಕೊಟ್ಟಿದ್ದೀರಿ, ನಿಮ್ಮ ಮಾತು ಹುಸಿಯಾಗಬಾರದಲ್ಲ? ಆಗ್ಬಾರ್ದು. ಈಗ ಅವನ ಜೊತೆಯಲ್ಲಿ ನೀವು ಯುದ್ಧವನ್ನು ಮಾಡಿದಿರಿ ಅಂತಾದ್ರೆ, ಅವನಿಗೆ ಏನಾದ್ರೂ ಅನಾಹುತ ಆಯಿತು ಅಂತಾದ್ರೆ ನಿಮ್ಮ ಮಾತು ಉಳಿತದ ಸ್ವಾಮಿ? ನಾವು ಕೊಡುವುದು ಕೊಟ್ಟಾಗಿದೆ, ಇಟ್ಟುಕೊಳ್ಳುವುದು ಕಳೆದುಕೊಳ್ಳುವುದು ಅವನಿಗೆ ಬಿಟ್ಟದ್ದು. ಹಾಗಿದ್ರೆ ನಾಳೆ ಯುದ್ಧವೇ. ಹೌದೇ? ಹಾಗಿದೆ ನನ್ನದೊಂದು ಮಾತುಂಟು. ಏನು? ಅರಸಾಳುಗಳ ಭವರ ಅರಸಾಳುಗಳ ಭವರ ನಿರೀಕ್ಷಿಪ ನಿರುಗೆಯೊಳಿ ವಿವರ ಅರಸಾಳುಗಳ ಭವರು ನಿರೀಕ್ಷಿಪ ನಿರುಗೆಯೊಳಿ ವಿವರ ಪುರುಷೋತ್ತಮನೆ ದಸಗೊಂಬೆ ನಿನ್ನೊಡನೆ ಪುರುಷೋತ್ತಮನೆ ದಸಗೊಂಬೆ ನಿನ್ನೊಡನೆ ಬರುವೆ ನಾಳೆಯೋಳೆಂಬನು ಕೈ ಮುಗಿವೆನು ಪುರುಷೋತ್ತಮನೆ ದಸಗೊಂಬೆ ನಿನ್ನೊಡನೆ ಬರುವೆ ನಾಳೆಯೋಳೆಂಬೆನು ಕೈ ಮುಗಿವೆನು ಬರುವೆ ನಾಳೆಯೋಳೆಂಬೆನು ಕೈ ಮುಗಿವೆನು ಅರಸಾಳುಗಳ ಭವರ ನಿರೀಕ್ಷಿಪ ನಿರಿಗೆಯೊಳಿ ವಿವರ ನಿರೀಕ್ಷಿಪ ನಿರುಗೆಯೊಳಿ ವಿವರ ಸ್ವಾಮಿ, ಪ್ರಿಯೇ, ನನ್ನದೊಂದು ಮಾತು. ಏನು? ಇಲ್ಲ ಅಂತ ಹೇಳಬಾರದು ನೀವು. ವಿಷಯ ಏನು ಹೇಳು. ನಾಳೆ ಯುದ್ಧ ನಡೆಯುವುದೇ ಅಲ್ವೇ? ಹೌದು. ಹಾಗಿದ್ರೆ ಆ ಯುದ್ಧವನ್ನು ಕಾಣಬೇಕು ಅನ್ನುವಂತಹ ಆಸೆ ನನಗೆ. ಯುದ್ಧ ಈ ಹಿಂದೆ ನಾನು ಕಂಡದ್ದುಂಟಪ್ಪ. ಆದ್ರೆ ನಾಳೆ ನಡೆಯುವಂತಹ ಯುದ್ಧ ಸಾಮಾನ್ಯವಾದುದು ಅಲ್ವಲ್ಲ. ಅಂದ್ರೆ ದೇವ ಮತ್ತು ಭಕ್ತನ ನಡುವೆ ನಡುವಂತ ಸಂಘರ್ಷ ಇದು. ಆ ಯುದ್ಧ ಹೇಗಿದೆ ಅಂತ ನೋಡ್ಬೇಕು ಅಂತ ಒಂದು ಕುತೂಹಲ, ಒಂದು ಆಸೆ ಅಷ್ಟೇ. ಓಹೋ. ಆದ್ರಿಂದ ನಾನು ನಿಮ್ಮ ಜೊತೆಯಲ್ಲಿ ಬರ್ತೇನೆ. ಅಲ್ಲ, ಕುತೂಹಲ ಅಂದ್ರೆ ನಿನಗಲ್ಲಿ ಯಾವ ಕುತೂಹಲವೋ? ಭಕ್ತ ಹಾಗೂ ದೇವರಲ್ಲಿ ನಡೆಯುವ ಯುದ್ಧ. ಹೌದು. ದೇವರಿಗೆ ಭಕ್ತ ಹೊಡೆತಾನೆ ಅಂತ ನೋಡುವುದು ಅಥವಾ ಭಕ್ತನಿಗೆ ದೇವರು ಹೊಡೆಯುವುದನ್ನು ನೋಡಬೇಕು ಅಂತ ಬರುವುದು? ಎರಡೂ ಹೌದು. ಅದು ಬಿಡೋ, ನಿನ್ನ ಅಪೇಕ್ಷೆಯಿಂದ ನಾನು ಯಾವತ್ತೂ ಅಲ್ಲಗಳೆದವನಲ್ಲ. ಆದ್ರೆ ನೀನು ಒಂದು ನಿಬಂಧನೆಗೆ ಒಳಪಡಬೇಕು. ನಿಬಂಧನೆ? ಹೌದು. ಏನೋ? ನೀನ್ ಬರ್ಲಿಕ್ಕಡ್ಡಿಲ್ಲ. ಅಲ್ಲಿ ಯಾವ ಕಾಲಕ್ಕೂ ಒಂದು ಮಾತನ್ನು ಆಡಬಾರದು. ಇಲ್ಲ ಸ್ವಾಮಿ, ಒಂದು ಮಾತು ಆಡುವುದಿಲ್ಲ. ಸುಮ್ಮನೆ ಇರಬೇಕು. ಒಂದು ಮಾತಾಡುವುದಿಲ್ಲ. ಯಾಕೆ? ಹನುಮಂತನನ್ನ ಕಂಡಾಗ ನಮ್ಮ ಪ್ರತಿಕ್ರಿಯೆ ನಿನಗೆ ಗೊತ್ತು. ಆದ್ರೆ ಈಗ ಹೋಗುವುದು ಭಕ್ತ ಹನುಮಂತನನ್ನು ಕಾಣುವುದಕ್ಕಲ್ಲ, ವೈರಿಗೆ ಅಭಯ ಕೊಟ್ಟ ಹನುಮಂತನನ್ನು ಕಾಣುವುದಕ್ಕಾಗಿ. ಸುಮ್ಮನೆ ನಿಂತ್ಕೊಳ್ಬೇಕು. ನೀವು ಕರ್ಕೊಂಡು ಹೋಗ್ತೀರಲ್ಲ? ಖಂಡಿತ. ಅಷ್ಟಾದ್ರೆ ಸಾಕು. ಅಗೋ, ಬೆಳಗಾಯ್ತು. ಸಕಲ ಸೇನೆಯೊಂದಿಗೆ ನೋಡಿದೆಯೋ ಸೀತೆ, ನೋಡಿದೆಯೋ ನೋಡಿದೆಯೋ ಸೀತೆ, ನೋಡಿದೆಯ ಸೀತೆ, ನೋಡಿದೆಯ ನೋಡು ಸೀತೆ, ನಮ್ಮ ಭೃತ್ಯ ಮಾಡಿದಂತ
ಅವನನ್ನ ನೋಡಿದೆಯಾ? ಅವನಲ್ಲಿ ಯುದ್ಧ ಸಿಟ್ಟು ಪ್ರಕಟಿಸಿದಾಗ ನೀವು ಹೀಗೆ ಮಾಡಬಹುದೇ ಅಂತ ಕೇಳಿದೆ. ಸ್ವಾಮಿ ದೇವನೆಂದು ಭಾವಿಸಿದಂತ ಹನುಮ ಹೀಗೆ ಮಾಡಬಹುದ? ಏನ್ ನಾನು ಒಬ್ಬನೇ ಮಾತಾಡೋದು, ನೀನ್ ಹೂ ಅನ್ನೋದಿಲ್ಲ ಯಾಕೆ? ನೀವು ಮಾತನಾಡುದು ಬೇಡ ಅಂತ ಹೇಳಿದ್ರಿ. ಓ ಹಾಗೆ. ಅಲ್ಲ, ನಾನಾಗ್ ಮಾತನಾಡಿಸಿದ್ರೆ ಮಾತನಾಡ್ಲಿಕ್ಕೆ ತೊಂದರೆ ಇಲ್ಲ. ನಮ್ಮವರನ್ನೆಲ್ಲ ಹೆಚ್ಚೇನು ವಾನರ ಸೇನೆಯನ್ನೆಲ್ಲ ಕೆಡಹಿದ್ದಾನೆ. ಇಷ್ಟನ್ನ ಮುಂದುವರಿಸಿದ ಎನ್ನುವುದರ ಅರ್ಥ ಏನು? ನನ್ನಲ್ಲಿ ಯುದ್ಧವೇ ಅವನ ಅಪೇಕ್ಷೆ ಅಂತ ಆಗ್ಲಿಲ್ವೇ? ಆದ್ದರಿಂದ ಇನ್ನು ತಡ ಮಾಡುವುದಲ್ಲ, ನೋಡ್ತಾ ನಿಂತಿರು ಏನು ಆಗ್ತದೆ ಎಂದು. ಹನುಮ ಬಂದು ನಿಲಲದ ಕಂಡು ಮರುತ ಸಂಭವನು ವಂದಿಸುತ್ತಾಡಿಗೆ ಭಕ್ತಿಯೊಳು ನುತಿಸಿದನು. ವಂದಿಸುತ್ತಲಡಿಗೆ ಭಕ್ತಿಯಲ್ಲಿ ನುತಿಸಿದನು. ಅಯೋಧ್ಯ ರಾಮ ಪಟ್ಟಾಭಿರಾಮ ಲೋಕಾಭಿರಾಮ ಸೀತಾಪತೆ ರಾಮ ಸೀತಾಪತೆ ರಾಮ ಸೀತಾಪತೆ ರಾಮ ನಮೋ ನಮಃ. ಏನೋ ಇದು? ಜಯವಾಗಲಿ ಮಗನೇ. ಯಾರು ಹೇಳಿದ್ರೆ ನಿನ್ನ ಹತ್ರ ಆಶೀರ್ವಾದ ಮಾಡ್ಲಿಕ್ಕೆ? ಅಯ್ಯೋ, ನೀವು ಸುಮ್ಮನೆ ನಿಂತಿದ್ದೀರಿ, ಅದಕ್ಕೆ ನನ್ನದೊಂದು ಇರ್ಲಿ ಅಂತ ಕೊಟ್ಟದ್ದು. ನೀನಿನ್ನು ಸುಮ್ಮನೆ ನಿಂತಿರ್ಬೇಕು. ಆದೀತು. ಹನುಮ ಏನೋ ಇದು? ಏನಿದೇನಿದು ಹನುಮ ಏನಿದೇನಿದು ಹನುಮ ಬರಿದೆ ನರವಾನರರ ಬರಿದೆ ನರವಾನರರ ಸೇನೆಯನು ಸದೆ ಮಾಡಿದೆ ಧುರದಿ. ಏನಿದೇನಿದು ಹನುಮ ಬರಿದೆ ನರವಾನರರ ಸೇನೆಯನು ಸದೆ ಬಡಿದೆ ಧುರದಿ. ಸೇನೆಯನು ಸೇನೆಯನು ಸದೆ ಮಾಡಿದೆ ಧುರದಿ. ಹೀನ ಬುದ್ಧಿ ದೇಕೆ ಸಕಲ ತತ್ವವ ಬಲ್ಲ. ಹೀನ ಬುದ್ಧಿ ದೇಕೆ ಸಕಲ ತತ್ವವ ಬಲ್ಲ. ಜ್ಞಾನಿಯಲ್ಲವೇ ನೀನು ಜಗದಿ, ಜ್ಞಾನಿಯಲ್ಲವೇ ನೀನು ಜಗದಿಗೆ, ಜ್ಞಾನಿಯಲ್ಲವೇ ನೀನು ಜಗದಿ. ಹನುಮ ಸ್ವಾಮಿ, ಯಾರೋ ಒಬ್ಬ ಹೀಗೆ ಮಾಡಿದರೆ ಏನಿದು ಅಂತ ನಾನು ಪ್ರಶ್ನಿಸುತ್ತಿರಲಿಲ್ಲ. ನೀನೊಬ್ಬ ಜ್ಞಾನಿ, ಸೂರ್ಯನಲ್ಲಿ ಶಾಸ್ತ್ರಾಭ್ಯಾಸ ಮಾಡಿದವ, ಸಕಲ ತತ್ವಗಳನ್ನ ತಿಳಿದವ. ಅಂತಹ ನೀನು ನಾನು ಬಂದಾಗ ವಂದಿಸಿದೆ, ಹಾಗೆಂದು ಶರಣನಾಗಿಯೇ ಇದ್ದೀಯೋ ಅಂತ ಭಾವಿಸಿದರೆ ಕೇವಲ ನಿಮ್ಮ ವಾನರ ಸೇನೆಯನ್ನ ಮಾತ್ರವಲ್ಲ, ಇಡೀ ಸಾಕೇತ ನಾಡಿನ ಸೇನೆಯನ್ನ ನೆಲಕ್ಕುರುಳಿಸಿದ್ದೀಯ. ಒಬ್ಬ ಜ್ಞಾನಿಯಾಗಿ ನನ್ನ ಶರಣನಾಗಿ ನನ್ನ ಸೇನೆಯನ್ನ ನೀನೀ ರೀತಿ ಕೆಡಹುವುದು ಸರಿಯೇನು ಹನುಮ? ನನ್ನ ಭಿನ್ನಪವನ್ನು ಅವತರಿಸಬೇಕು ಸ್ವಾಮಿ. ಏನು? ಕರುಣವಾರಿದಿಯೇಕೆ ಆಶ ಕುಂತನು ಮನೆ ಕರುಣವಾರಿದಿಯೇಕೆ ಆಶ ಕುಂತನು ಮನೆ ಬರುತ್ತಲೀ ಮಾತೆಯ ಬಳಿಗೆ ಬರುತ್ತಲೀ ಮಾತೆಯ ಬಳಿಗೆ ಹರಣ ದಾನವ ಬೇಡಿ ಮೊದಲು ನಂಬುಗೆಗೊಂಡು ಹರಣ ದಾನವ ಬೇಡಿ ಮೊದಲು ನಂಬುಗೆಗೊಂಡು ಹರಣ ದಾನವ ಬೇಡಿ ಮೊದಲು ನಂಬುಗೆಗೊಂಡು ಪರಿಯರೂಗಿದ ಭೀತಿಯೊಳಗೆ ಹರಣ ದಾನವ ಬೇಡಿ ಮೊದಲು ನಂಬುಗೆಗೊಂಡು
ಇದ್ದಿದ್ದಿದ್ರೆ ಖಂಡಿತ ಈ ರೀತಿಯಲ್ಲಿ ಪ್ರಶ್ನಿಸುವುದಿಲ್ಲವಾಗಿತ್ತು. ಹ್ಮ್ ನನ್ನನ್ನ ಬಡಿಯುವುದಕ್ಕೋ ದಂಡಿಸುವುದಕ್ಕೋ ಮುಂದಾಗುತ್ತಾ ಇದ್ದರು. ಹ್ಮ್ ಕೆರೆ ಬತ್ತಬಹುದು, ಕೊಳ್ಳ ಬತ್ತಬಹುದು, ಹಳ್ಳ ಬತ್ತಬಹುದು, ನದಿಯೂ ಬತ್ತಬಹುದು, ಆದರೆ ವಾರಿಧಿ ಬತ್ತುವುದು ಅಂತ ಉಂಟೆ ಸ್ವಾಮಿ. ಓ ಕರುಣಾ ವಾರಿಧಿ, ಇಂತಹ ಸ್ಥಿತಿಯಲ್ಲಿಯೂ ಸ್ಥಿತಪ್ರಜ್ಞನಾಗಿ ತಾಳ್ಮೆಯನ್ನ ಕಳೆದುಕೊಳ್ಳದೆ ನನ್ನಲ್ಲಿ ಪ್ರಶ್ನಿಸುತ್ತಾ ಇದ್ದೀಯಲ್ಲ, ನಡೆದಂತ ವೃತ್ತಾಂತವನ್ನು ಸವಿಸ್ತಾರವಾಗಿ ತಿಳಿಸುತ್ತೇನೆ. ಮೊನ್ನೆ ಒಂದು ದಿವಸ ನನ್ನ ತಾಯಿಯ ಬಳಿಗೆ ಶಕುಂತ ಮಹಾರಾಜ ಬಂದು ಪ್ರಾಣ ಭಿಕ್ಷೆಗಾಗಿ ತ್ರಾಹಿ 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 ಎಂದು ಯಾಚಿಸಿದರಂತೆ. ಹೆಣ್ಣು ಹೃದಯ ಅವನ ಸ್ಥಿತಿಯನ್ನ ಕಂಡು ಕನಿಕರಗೊಂಡು ಏನಾಗಬೇಕು ಅಂತ ಕೇಳಿದಾಗ, ನಿನ್ನ ಮಗನ ಮೇಲೆ ಆಣೆ ಮಾಡಿ ಹೇಳು, ನನ್ನ ಪ್ರಾಣ ರಕ್ಷಣೆ ಮಾಡುತ್ತೇನೆ ಎಂದು ಬೇಡಿದನಂತೆ. ನನ್ನ ಮೇಲೆ ಆಣೆ ಮಾಡಿ ನಂಬುಗೆಯನ್ನ ಪಡೆದ ಮೇಲೆ ಆತ ನಡೆದಂತ ಎಲ್ಲ ವೃತ್ತಾಂತವನ್ನು ಅರುಹಿದನಂತೆ. ರಾಮನೇ ತನ್ನ ಪ್ರಾಣವನ್ನ 8 ದಿವಸದೊಳಗಾಗಿ ತೆಗೆಯುತ್ತೇನೆ ಎನ್ನುವುದಾಗಿ ಪ್ರತಿಜ್ಞೆ ಮಾಡಿದ್ದಾನೆ. ಹಾಗಾಗಿ ರಕ್ಷಿಸಬೇಕಮ್ಮ ಎಂದು ಬೇಡಿದಾಗ ನನ್ನ ತಾಯಿ ದಿಗ್ಭ್ರಾಂತಳಾಗಿ ನನ್ನನ್ನ ಕೂಗಿ ಕರೆದು ನಡೆದಂತಹ ವಿಷಯವನ್ನೆಲ್ಲ ಅರುಹಿದಳು. ಸ್ವಾಮಿ, ಆತನನ್ನ ಇಟ್ಟುಕೊಳ್ಳುವುದೋ ಬಿಟ್ಟು ಕೊಡುವುದೋ ಎಂದು ನಾನೂ ಸಾಕಷ್ಟು ಯೋಚಿಸಿದ್ದೇನೆ. ಕಟ್ಟ ಕಡೆಯಲ್ಲಿ ಒಂದು ನಿರ್ಧಾರಕ್ಕೆ ಬಂದೆ. ತಾಯಿಯ ಮಾತು ವೇದವಾಕ್ಯ. ನಾನು ಮೊದಲು ತಾಯಿ ಹೆತ್ತ ಮಗ, ಆಮೇಲೆ ಸ್ವಾಮಿಗೆ ಭೃತ್ಯ. ಚಿಕ್ಕಮ್ಮನ ಮಾತಿಗೆ ಬೆಲೆ ಕೊಟ್ಟು ವನಗಮನನಾದಂತಹ ನೀನು, ವನವಾಸ ದೀಕ್ಷೆಯನ್ನ ಹೊತ್ತಂತಹ ನೀನು, ತಾಯಿಯ ಮಾತನ್ನ ಮೀರಿದಂತ ಒಬ್ಬ ಭೃತ್ಯನನ್ನ ಮನ್ನಿಸುವುದಕ್ಕೆ ಸಾಧ್ಯ ಉಂಟೆ? ಖಂಡಿತ ನೀನು ಮನ್ನಿಸಲಾರೆ ಎನ್ನುವುದಾಗಿ ಭಾವಿಸಿ ಮಾತೆಯ ಮಾತನ್ನ ಈಡೇರಿಸುವುದಕ್ಕಾಗಿ ಅವನಿಗೆ ಅಭಯ ಕೊಟ್ಟು ಇಟ್ಟುಕೊಳ್ಳಬೇಕಾಯಿತು. ಇವರನ್ನೆಲ್ಲ ಯಾಕೆ ಬಡಿದು ಉರುಳಿಸಬೇಕಾಯಿತು? ನನ್ನನ್ನ ಬಡಿಯುವುದಕ್ಕೆ ಬಂದಾಗ ನನ್ನ ಪ್ರಾಣ ರಕ್ಷಣೆ ಮಾಡಿಕೊಳ್ಳುವುದಕ್ಕಾಗಿ ಅನಿವಾರ್ಯವಾಗಿ ಬಡಿಯಬೇಕಾಯಿತು ದೇವ. ಇಷ್ಟಲ್ಲದೆ ಮತ್ತೇನನ್ನು ನಾನು ಹೇಳಲಾರೆ. ಹನುಮ, ಕ್ಷೇಮರುಳ ಹನುಮಂತನೇ ಪರಮ ಸಾತ್ವಿಕಂ ಕಾಮ ವಿರಹಿತನೆಂದು ನಂಬಿದ್ದೆ ನಿನ್ನಗಂ. ತಾಮಸ ಗೊಳದೆನ್ನ ರಿಪು ಶಕುಂತನಂ ತೋರು ತೋರದಡೆ ಸಂಗ್ರಾಮ ಮುಖದ. ಹನುಮ ಸ್ವಾಮಿ, ಇದು ನಿನ್ನ ಕೇವಲ ಮರುಳಾಟಿಕೆ ಆದೀತು. ರಾಮನ ಅರ್ಹತೆ ಏನು ಇದು ನಿನಗೆ ನಾನು ಹೇಳಿ ತಿಳಿಯಬೇಕಾಗಿಲ್ಲ. ಈಗಲೂ ಕಾಲ ಮಿಂಚಿಲ್ಲ. ಶಕುಂತನನ್ನ ಬಿಟ್ಟು ಕೊಟ್ಟರೆ ಒಳ್ಳಿತು. ಅದಲ್ಲದೇ ಇದ್ದರೆ ನಿನ್ನ ಸ್ವಾಮಿಯ ಆಗ್ರಹಕ್ಕೆ ತುತ್ತಾಗಬೇಕಾದೀತು. ನೆನಪಿರಲಿ ಸ್ವಾಮಿ, ರಾಮ ನಾಮದ ತಾರಕ ಮಂತ್ರದ ಸಾಕಾರ ಸ್ವರೂಪನಾಗಿ ನೀನು ಹೀಗೆ ಪ್ರಶ್ನಿಸುವುದಕ್ಕೆ ಸಾಧ್ಯವೇ ಇಲ್ಲ. ಕೇವಲ ಅಯೋಧ್ಯಾಪತಿಯಾಗಿ ಹೀಗೆ ಪ್ರಶ್ನಿಸುತ್ತೀಯ ಅಂತ ಆದ್ರೆ, ನನ್ನನ್ನು ನಿಗ್ರಹಿಸುವುದಕ್ಕೆ ಮುಂದಾಗ್ತೀಯ ಅಂತ ಆದ್ರೆ ನಾನು ಉತ್ತರಿಸಲೇಬೇಕಾಗುತ್ತದೆ. ನೀ ಹೋಮಿಸುವಂತ ತಾವರೆ ಭವಾಂಡವನ್ನು ನಿನ್ನ ನಾಮ ಪ್ರಭಾವದಿಂದ ನನ್ನ ಲಾಂಗೂಲದಲ್ಲಿ ನೆಲೆಗೊಳಿಸಿ ಇಡೀ ವಿಶ್ವವನ್ನೇ ರಕ್ಷಿಸುವುದರ ಜೊತೆಯಲ್ಲಿ ಈ ಶಕುಂತ ಮಹಾರಾಜನನ್ನು ರಕ್ಷಿಸುತ್ತೇನೆ. ನೀ ಮೇಲೋ ಅಲ್ಲ ನಿನ್ನ ನಾಮ ಮೇಲೋ ಎನ್ನುವುದನ್ನು ಪ್ರಪಂಚಕ್ಕೆ ತೋರಿಸುವುದಕ್ಕೆ ಹೋಗಲೇ. ಏನಾಶ್ಚರ್ಯವಿದು, ನಾ ಪ್ರಯೋಗಿಸಿದಂತ ಅಸ್ತ್ರಶಸ್ತ್ರಗಳಲ್ಲ ಬಿಲ್ವ ಪತ್ರಗಳಾಗಿ ಪರಿಣಮಿಸಿದವಲ್ಲ. ಯಾಕೆ ಹೀಗಾಯ್ತು? ತ್ವಾಯಜಾಪ್ತನು ಪಡುಗಡಲ ಪರ್ಯಾಯದು ಪೊಗುವುದನು ಕಂಡ. ಪಡುಗಡಲ ಪೊಗುವುದನು ಕಂಡ ವಾಯುಸುತ ಶ್ರೀರಾಮಗೆಂದ. ಹೋಯಿತು ಹೊತ್ತದೋ ನೋಡು ಶ್ರೀ ರಾಮ. ಹೋಯಿತು ಹೊತ್ತದೋ ನೋಡು ಶ್ರೀರಾಮ. ನೋಡು ಶ್ರೀರಾಮ. ಆಯಿತು
ಹೌದು. ಇಂದಿನ ಸೂರ್ಯ ಮುಳುಗುವುದರ ಒಳಗೆ ಶಕುಂತನ ಕಂಠವನ್ನ ಕತ್ತರಿಸುತ್ತೇನೆ ಅಂತಲ್ವ ಪ್ರತಿಜ್ಞೆ ಮಾಡಿದ್ದು. ಹೌದು. ಹೋಯಿತು ಹೊತ್ತು. ಸ್ವಲ್ಪ ಆ ಕಡೆ ನೋಡು. ಮೂರನ ದೆಸೆಯಲ್ಲಿ ಉದಯಿಸಿ ಮೇಲೆ ಬಂದಿರುವಂತಹ ಭಗವಾನ್ ಭಾಸ್ಕರ ದೇವ ಕೊಡುವನ ಕಡಲನ್ನ ಸೇರುವುದಕ್ಕಾಗಿ ಸಾಗುತ್ತಾ ಇದ್ದಾನೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಹೊತ್ತು ಹೋಗಿಯೇ ಹೋಗುತ್ತದೆ. ಆದಷ್ಟು ಬೇಗ ಶರಸ್ತೋಮವನ್ನ ಪ್ರಯೋಗಿಸಿ ನೋಡೋಣ. ಅಯ್ಯೋ, ಏನು ಮಾಡ್ಲಿ ವತ್ಸ ರಾಮಚಂದ್ರಮ, ಮುಂದೆ ಸೂರ್ಯ ಗಮಿಸದಂತೆ ರಾಮಚಂದ್ರ ದಿಗ್ಬಂಧನ ಒಗೈವೆ ನೋಡು ಈಗ ರಾಮಚಂದ್ರ. ವತ್ಸ ರಾಮಚಂದ್ರಮ, ಯಾವ ಕರುಣೆಯೂ ಇಲ್ಲದೆ ನಿನ್ನ ವಂಶಜನಾದಂತಹ ಸೂರ್ಯನು ಅಸ್ತಂಗತನಾಗುತ್ತಿದ್ದಾನೆ. ನಿನ್ನ ಮಾತು ಈಡೇರಲಿಲ್ಲ ಎಂದು ಚಿಂತಾಕ್ರಾಂತನಾಗಿದ್ಯ. ಯಾಕಯ್ಯ ಚಿಂತೆ? ಪ್ರತಿ ಸ್ವರ್ಗವನ್ನೇ ನಿರ್ಮಿಸಿದ ಈ ವಿಶ್ವಾಮಿತ್ರನಿಗೆ ಸೂರ್ಯನ ಗತಿಯನ್ನು ನಿಲ್ಲಿಸುವುದಕ್ಕೆ ಕಷ್ಟವಾದಿತೆ. ಇದೋ ನೋಡು, ನನ್ನ ತಪಶಕ್ತಿಯಿಂದ ಸೂರ್ಯನನ್ನೇ ದಿಗ್ಬಂಧಿಸಿದ್ದೇನೆ. ಆಗಲಿ ಗುರುದೇವ, ಇದೋ ನಿಮ್ಮ ಅನುಗ್ರಹವನ್ನಿದ್ದರೆ ಸಾಕು. ಬ್ರಹ್ಮಾಸ್ತ್ರವನ್ನ ಪ್ರಯೋಗಿಸಿ ಇವನನ್ನ ಮುಗಿಸಿ ಬಿಡುತ್ತೇನೆ. ಇದೇನು ಬ್ರಹ್ಮಾಸ್ತ್ರವು ಈತನ ಪಾಲಿಗೆ ವೈಜಯಂತಿ ಮಾಲೆಯಾಗಿ ಪರಿಣಮಿಸಿತಲ್ಲ? ಏನಿದು? ಏನು ಸ್ವಾಮಿ, ಹೀಗಾಗುವುದಕ್ಕೆ ಕಾರಣ ಉಂಟು. ಏನು? ಮೊನ್ನೆ ದಿವಸ ಅಂಜನಾದೇವಿ ನನ್ನ ಬಳಿಗೆ ಬಂದಿದ್ದಳು. ನಿಮ್ಮ ಮಗ ಹನುಮ ನನ್ನನ್ನು ಕಳುಹಿಸಿಕೊಟ್ಟಿದ್ದಾನೆ ಅಂತ ಹೇಳಿದ್ಲು. ಯಾಕೆ ಅಂತ ಕೇಳಿದಾಗ ಮೊದಲಾಗಿ ಮಾತು ಕೊಡಬೇಕು ಅಂತ ಕೇಳಿ ನನ್ನ ಮಾತನ್ನು ಪಡೆದುಕೊಂಡಳು. ಆಮೇಲೆ ಹೇಳಿದ್ಲು, ಮಗ 2 ವರವನ್ನು ಕೇಳಿದ್ದಾನೆ ಅಂತ. ಹಾಗೆ 2 ವರವನ್ನು ನಾನು ಅವಳಿಗೆ ಕರುಣಿಸಿಕೊಟ್ಟಿದ್ದೇನೆ. ಮುಂದೊಂದು ದಿನ ಎಲ್ಲಿಯಾದರೂ ನಿಮಗೂ ಅವನಿಗೆ ಯುದ್ಧ ಸಂಭವಿಸಿದ್ರೆ ಹೀಗಾಗಬೇಕು ಎಂದು. ಹಾಗಾಗಿ ಹೀಗಾಯಿತು ಅಷ್ಟೇ. ಓಹೋ, ತನಗೆ ಬೇಕಾದ ಹಾಗೆ ವ್ಯೂಹವನ್ನ ಬಲಿತುಕೊಂಡಿದ್ದಾನೆ ಅಂತ ಆಯ್ತು. ಹನುಮ ಸಂಚು ತೋರಿಸಿ ಹೊಂಚಿ ಮೆರೆಯುವ ಮಿಂಚು ಬಳ್ಳಿಯ ನಿನ್ನ ವರದಲ್ಲಿ ಕಿಂಚಿತೂ ಭಯವಿಲ್ಲ. ನೋಡು ನೋಡಿ ಕ್ಷಮದಿ ಕೋಡಗನ. ಏನು ನೀನು ಅನುಗ್ರಹಿಸಿದಾಕ್ಷಣ ಅವನನ್ನು ಬದುಕಿಸುವುದಕ್ಕೆ ಸಾಧ್ಯ ಅಂತ ಮಾಡಿದ್ಯಾ? ಏ ಹನುಮ, ನಿನ್ನ ಯಾವ ತಂತ್ರವೂ ಈ ರಾಮನ ಎದುರಿನಲ್ಲಿ ನಡೆಯಲಾರದು. ಇದೋ ನಿನ್ನ ಪಾಲಿಗೆ ನಾರಾಯಣಾಸ್ತ್ರವನ್ನ ಪ್ರಯೋಗಿಸಿ. ರಾಮ, ನಿಲ್ಲಯ್ಯ ನಿಲ್ಲು. ನಾರಾಯಣಾಸ್ತ್ರವನ್ನು ತೆಗೆದು ಬ್ರಹ್ಮಾಂಡವನ್ನೇ ಸುಡುತ್ತೇನೆಂದು ಧನಸ್ಸನ್ನು ಎತ್ತಿದನ್ನು ಕಂಡಾಗ ಮುಕ್ಕೋಟಿ ದೇವತೆಗಳೇ ಹೆದರಿ ನಡುಗುತ್ತಾ ಇದ್ದಾರೆ. ಖಗ ಮೃಗಗಳೆಲ್ಲ ಬಾಯ್ಬಿಡುತ್ತಾ ಇದೆ. ವಾತಾವರಣವೇ ಬಿಸಿಯೇರಿದೆ. ಯಾಕಯ್ಯ ನಿಲ್ಲು. ನೀನು ಮಾಡಿದಂತಹ ಪ್ರತಿಜ್ಞೆಯು ಈಡೇರಿದೆ. ನನ್ನ ಆಸೆಯೂ ಕೊನೆಗೊಂಡಿದೆ. ಆ ಶಕುಂತನ ತಲೆಯನ್ನು ಆ ಕಡೆ ನೋಡಯ್ಯ, ನೋಡು. ಈಗ ಸಮಾಧಾನವಾಯ್ತು. ಹನುಮ, ಏನಾಯ್ತು ನಿನ್ನ ಸ್ಥಿತಿ? ಮಾತು ಕೊಟ್ಟೆಯಲ್ಲ, ಉಳಿಸಿಕೊಂಡೆಯಾ ರಾಮನ ವೈರಿಯನ್ನ? ಓ, ಶಕುಂತನ ತಲೆ. ಇಷ್ಟಕ್ಕೆಲ್ಲ ಕಾರಣ ಈ ಬಡಜ್ಜಾಗಿ. ಎಲ್ಲ ಮುದಿಯ ನಿಲ್ಲೋಡದ, ಎಲ್ಲ ಮುದಿಯ ನಿಲ್ಲೋಡದೆ. ದುಡ್ಡ ಕೆಲಸ ಈ ಪರಿ ಮಾಡಿದೆ, ದುಡ್ಡ ಕೆಲಸ ಈ ಪರಿ ಮಾಡಿದೆ. ಎಲ್ಲ ಮುದಿ ನಿಲ್ಲೋಡದೆ, ದುಡ್ಡ ಕೆಲಸ ಈ ಪರಿ ಮಾಡಿದೆ. ಬಡ ಮುನಿ ಜೋಗಿ, ಇಷ್ಟಕ್ಕೆಲ್ಲ ಕಾರಣನೇ ನೀನು. ನನ್ನ ಮಾತು ಸುಳ್ಳಾಗುವಂತೆ ಮಾಡಿದವನೇ ನೀನು. ನಿನ್ನ ಗಡ್ಡ ಹಿಡಿದು ಗರಗರನೆ ತಿರುಗಿ ರೂಢಿಗೆ ಅಪ್ಪಳಿಸುತ್ತೇನೆ. ಅಯ್ಯೋ ರಾಮ, ನೋಡಯ್ಯ, ನನ್ನ ಗಡ್ಡವನ್ನು ಹಿಡಿದು ಅಪ್ಪಳಿಸ್ತಾನಂತೆ, ನನ್ನನ್ನು ಕೊಲ್ತಾನಂತೆ. ರಾಮ, ಬಿಡೋದಿಲ್ಲ, ಬಿಡೋದಿಲ್ಲ. ಅಯ್ಯೋ ಅಯ್ಯೋ ಅಯ್ಯೋ. ನಾರಾಯಣ ನಾರಾಯಣ ಭಲೆ ನಾರಾಯಣ. ಭಲೆ ಭಲೆಗನುಮ ಮೆಚ್ಚಿದ ಕೇಳಮಮ. ಓ ಹನುಮ, ಭಲೆ ಭಲೆ ಭಲೆಗನುಮ ಮೆಚ್ಚಿದ ಕೇಳಮಮ. ಸಾರ್ಥಕ ಮಾಡಿದೆ ಜನುಮ, ಸಾರ್ಥಕ ಮಾಡಿದೆ ಜನುಮ. ರಾಮನಾಮದ ಬಲುಮೆಯ ನೀ ಸಂಗ್ರಾಮದಿ ತೋರಿಸಿದೆ. ರಾಮನಾಮದ ಬಲುಮೆಯ ನೀನು ಜಗದಲ್ಲಿ ತೋರಿಸಿದೆ, ಪ್ರಕಟಿಸಿದೆ. ಭಲೆ ಭಲೆ ಭಲೆಗನುಮ ಮೆಚ್ಚಿದ ಕೇಳಮಮ. ಹನುಮ. ಸ್ವಾಮಿ ನಮೋ ನಮಃ. ವಿಶ್ವಾಮಿತ್ರರಮ್ಮಂತ ಬ್ರಹ್ಮರ್ಷಿಗಳ ಗಡ್ಡ ಹಿಡಿದು ನೆಲಕ್ಕಪ್ಪಳಿಸುವುದಕ್ಕೂ ಸನ್ನದ್ಧನಾಗಿ ನಿಂತೆ ಅಲ್ಲ. ಹೌದು ಸ್ವಾಮಿ. ನಾನು ಕಾಣಿಸಿಕೊಳ್ಳುವುದೊಂದು ಕ್ಷಣ ತಡವಾಗಿದ್ರೆ ಎಂಥ ದುರಂತವಾಗುತ್ತಿತ್ತೋ ಏನು. ಹೌದು. ನಾ ಬಂದು ಕೈ ತಡೆದದ್ದು ಯಾಕೆ ಅಂತ ಗೊತ್ತಾಯ್ತಾ? ಯಾಕೆ ಸ್ವಾಮಿ? ಚತುರ್ವೇದಿ ಅಲ್ವೇ ನೀನು? ಹೌದು. ಉಪನಿಷತ್ತುಗಳನ್ನೆಲ್ಲ ಕರತಲಾಮಲಕ ಮಾಡಿಕೊಂಡವನು.
ಸೂರ್ಯಮಂಡಲದ ವ್ಯಾಕರಣಾದಿಗಳಲ್ಲಿ ಪರಿಪೂರ್ಣ ಪರಿಣತಿಯನ್ನು ಸಂಪಾದಿಸಿಕೊಂಡವನು. ಹಾ ಏನಯ್ಯ, ಒಂದು ಪ್ರಕರಣದ ಹಿನ್ನೆಲೆ ಮುನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೂ ಆಸಕ್ತನೇನು? ಏನಾಯ್ತು ಸ್ವಾಮಿ? ಪಾಪ, ತಾಯಿಯ ಮಗನಾಗಿ ರಾಮನಾಮ ವ್ಯಾಹರಣವನ್ನು ಮಾಡುತ್ತಾ ಅಂಜನಾಚನದಲ್ಲೇ ಕುಳಿತಿದ್ದವನು ನೀನು. ರಾಮನಾಮದ ಬಲುಮೆಯನ್ನು ಚೆನ್ನಾಗಿ ಅರ್ಥೈಸಿಕೊಂಡವನು. ಅದು ನಿನ್ನ ಮಟ್ಟಿಗೆ ತಿಳಿದಿದ್ರೆ ಸಾಕೆ, ಲೋಕಮುಖಕ್ಕೆ ಪ್ರಕಟವಾಗಬೇಡವೆ? ಆ ನಿಟ್ಟಿನಲ್ಲೇ ಬ್ರಹ್ಮರ್ಷಿಗಳಾದಂತ ಇವರು ತನ್ನ ಯಜ್ಞಕುಂಡ ಅಪವಿತ್ರಗೊಂಡಂತ ಒಂದು ನಿಮಿತ್ತ ಮಾತ್ರದಿಂದ ರಾಮನನ್ನೇ ನಿನ್ನ ಸಮ್ಮುಖದಲ್ಲಿ ಪ್ರತಿಸ್ಪರ್ಧಿಯನ್ನಾಗಿ ನಿಲ್ಲಿಸ್ತಾರೆ. ಈ ಪ್ರಕರಣದಲ್ಲಿರುವ ಉದ್ದೇಶ ಏನೆಂಬುದನ್ನು ಅರ್ಥೈಸಿಕೊಂಡ ನನ್ನಂಥವರು ಈ ಪ್ರಕರಣದಲ್ಲಿ ಭಾಗಿಯಾಗುತ್ತಾರೆ, ಕೊಟ್ಟ ಕೊನೆಯಲ್ಲಿ ಕಾಣಿಸಿಕೊಳ್ಳುತ್ತಾನೆ. ನೀವೇ ಹೇಳಬೇಕು ಸ್ವಾಮಿ. ಅಯ್ಯ, ರಾಮ ಎಂಬ ಮಂತ್ರ ಸಿದ್ಧವಾದದ್ದು ಎಂದೋ ನನ್ನಿಂದಲೇ ಶಿವಭಕ್ತರಿಗೂ ವೈಷ್ಣವರಿಗೂ ಜಗಳ ಸಂಘರ್ಷ ಏರ್ಪಡುತ್ತಿದ್ದಾಗ ಅವರಿಬ್ಬರಲ್ಲಿ ಸಂಧಾನ ಪ್ರಕ್ರಿಯೆಯಾಗಿ ಓಂ ನಮೋ ನಾರಾಯಣಾಯದ ರಾವನ್ನು, ಓಂ ನಮ ಶಿವಾಯದ ಮಕಾರವನ್ನು ಅಂಗೀಕರಿಸಿ ಉಳಿದ ಓಂ ನಮೋ ನಾರಾಯಣಾಯಕ್ಕೂ ಓಂ ನ ಶಿವಾಯಕ್ಕೂ ಅರ್ಥಶೂನ್ಯತೆ ಒದಗಿದ್ರಿಂದ ನೀವು ಇನ್ನು ಮುಂದೆ ರಾಮ ಎಂಬ ಅಕ್ಷರಗಳನ್ನೇ ಉಚ್ಚರಿಸಬೇಕು. ಇದು ಭವ ತಾರಕ ಮಂತ್ರ ಅಂತ ಹೇಳಿಕೊಟ್ಟಿದ್ದೆ. ಹೇಗಿದು ತಾರಕವಾಗುತ್ತದೆ? ಅಕ್ಷರಗಳು ಅರ್ಥಸ್ಫೂರ್ತಿಯನ್ನು ಕಲ್ಪಿಸುವುದಿಲ್ಲ, ಅಕ್ಷರಗಳ ಸಂಯೋಜನೆಯಿಂದ ಅರ್ಥಸ್ಫೂರ್ತಿ ಉಂಟಾಗುತ್ತದೆ. ರಮಂತೆ ಯೋಗಿನಃ ಅಸ್ಮಿನ್ ಇತಿ ರಾಮಃ, ಹೀಗಲ್ವೇ ರಾಮ ಶಬ್ದದಲ್ಲಿ ಹುದುಗಿರುವಂತಹ ಅರ್ಥಸ್ಫೂರ್ತಿ. ಇದರಿಂದಲೇ ಎಷ್ಟೋ ಜನ ಪಾವನತೆಯನ್ನು ಸಂಪಾದಿಸಿದ್ರು. ಹನುಮಂತ, ನಿನಗಾದ್ರೂ ನಿನ್ನ ಅಮ್ಮ ಹೇಳಿಕೊಟ್ಟ ಮೇಲಲ್ವ ಗೊತ್ತಾದದ್ದು. ಹೌದು ಸ್ವಾಮಿ. ಅಂದಿನಿಂದಲೇ ರಾಮನಾಮ ವ್ಯಾಹರಣದೊಂದಿಗೆ ಸ್ಮರಣವನ್ನು ಸಂಪಾದಿಸಿಕೊಂಡವನು. ಹೀಗೆ ರಾಮನಾಮ ಸ್ಮರಣವನ್ನು ಹೊಂದಿದ ನಿನ್ಗೆ ಅಭಿಲಕ್ಷ್ಯ ಯೋಗಿಗಳಿಗೆ ಪರಮಾನಂದ ಸ್ವರೂಪನಾದಂತಹ ರಾಮನು ಎದುರಿಗೆ ಕಾಣಿಸಿಕೊಂಡವನು. ಅಯೋಧ್ಯಾಧಿಪತಿಯೋ, ಸೀತಾಪತಿಯೋ, ಲಕ್ಷ್ಮಣಾಗ್ರಜನೋ, ದಶರಥ ಪುತ್ರನೋ, ಅವನು ಅದರ ಸಾಕಾರ ಸ್ವರೂಪನು ಮಾತ್ರ. ತಾಯಿಗಿಂತ ಮಿಗಿಲಾದ ದೇವರಿಲ್ಲ. ಈ ಕಟು ಸತ್ಯವನ್ನು ಎದುರಿಸುವಲ್ಲಿ ಬರುವಂತಹ ಗಂಡಾಂತರವನ್ನೆಲ್ಲ ಎದೆಯೊಡ್ಡಿ ಪ್ರತಿಭಟಿಸುವುದಕ್ಕೆ ನೀನು ನಂಬಿದ ರಾಮ ಮಂತ್ರದ ಬಲುಮೆ ಎಷ್ಟರ ಮಟ್ಟಿಗೆ ಸಹಕಾರಿಯಾಯಿತು ಹೇಳುವುದನ್ನು ಪ್ರತಿಪಾದಿಸಿ ಕೊಡುವುದಕ್ಕೆ ಹೀಗೊಂದು ಪ್ರಕರಣ ಏರ್ಪಟ್ಟದ್ದು. ಅದು ರುಂಡ ಬಿದ್ದ ಕಾರಣಕ್ಕೆ ನೀನು ಖಿನ್ನ ಮಾನಸನಾಗಿದ್ಯಲ್ಲ, ನಿನ್ನ ಮಾತು ಏನು ಸುಳ್ಳಾಗಲಿಲ್ಲ. ಅದು ರುಂಡ ಎಲ್ಲಿಯದ್ದು ಅಂತ ಮಾಡಿದಿ. ಪ್ರಕರಣವನ್ನು ಸುಖಾಂತಗೊಳಿಸುವುದಕ್ಕೆ ನಾನು ಲಂಕೆಯ ವಿಭೀಷಣನ ಮಾಯಕದ ವಿದ್ಯೆಯ ಪ್ರಯೋಜನವನ್ನು ಇಲ್ಲಿ ಕಲ್ಪಿಸಿಕೊಟ್ಟದ್ದು. ಅದು ಕೃತಕ ರುಂಡ ಮಾತ್ರ. ನೀನು ಸಂರಕ್ಷಿಸ್ತೇನಾಗಿ ಹೇಳಿಕೊಂಡಂತ ಆ ಶಕುಂತನನ್ನು ಎಲ್ಲಿ ಇರಿಸಿಕೊಂಡಿದ್ದಿ ಹೇಳು? ಸ್ವಾಮಿ, ನನ್ನ ಬಾಲವನ್ನ ಕೋಟೆಯನ್ನಾಗಿಸಿ ಅದರೊಳಗೆ ಭದ್ರವಾಗಿ ಇರಿಸಿಕೊಂಡಿದ್ದೆ. ನೋಡಿದ್ದಾನೋ ಇಲ್ವಂತ? ರಾಮನಾಮವನ್ನು ಸ್ಮರಿಸುತ್ತಾ ಇದ್ದಾನೆ ಸ್ವಾಮಿ. ಮುಗಿದಲ್ಲ ಸಮಸ್ಯೆ. ಮಂಗಲಂ ಜಯ ಮಂಗಲಂ ಹರಿಗೆ